अगजानन पद्मार्कम् गजाननम् अवनिशम् अनेकदं तं एकदन्तम् उपास्महे एकदन्तम् उपास्महे हे गजवदन तुझ नमितो हे गजवदन तुझ नमितो हे गजवदन तुझ नमितो सिद्धिविनायक मंगलदायक तुझ नमितो सिद्धिविनायक मंगलदायक तुझ नमितो हे गजवदन तुझ नमितो हे गजवदन तुझ नमितो कार्यारंभी तुझ नमितो विद्यारंभी तुझ नमितो कार्यारंभी तुझ नमितो विद्यारंभी तुझ नमितो संकष्ट समाई तुझ नमितो संकष्ट समाई तुझ नमितो शक्ति बुद्धि दे तुझ नमितो शक्ति बुद्धि दे तुझ नमितो निसन्नित मत ರಿಂಗಿಣ तुम तजम तक्किट मगसनिसे निसन्नित मत ರಿಂಗಿಣ तुम तजम तक्किट मगसनिसे तजणु तजणु तदिमित करिगुत ದಿಂಗಿಣ तुम तजणु तदिमित करिगुत ದಿಂಗಿಣ तुम तजणु तदिमित करिगुत ದಿಂಗಿಣ तुम हे गजवदन तुझ नमितो हे गजवदन तुझ नमितो गजवदन तुझ नमितो गोप गोपी सुतगे गोवर्धरायगे गोवर्धनोदर गोविंदगे गोप गोपी सुतगे गोवर्धरायगे गोवर्धनोदर गोविंदगे गोकुल जुಡು ಹುಟ್ಟಿ ಗೋವುಗಳನೆ ಕಾಯ್ದ ಗೋಪಾಲ ಕೃಷ್ಣನ ಶ್ರೀಪಾದಗೆ ಗೋಕುಲ ದುಡು ಹುಟ್ಟಿ ಗೋವುಗಳನೆ ಕಾಯ್ದ ಗೋಪಾಲ ಕೃಷ್ಣನ ಶ್ರೀಪಾದಗೆ ಗೋಪ ಗೋಪಿ ಸುತಗೆ ಗೋವಳರಾಯಗೆ ಗೋವರ್ಧನೋದರ ಗೋವಿಂದಗೆ ಗೋವರ್ಧನೋದರ ಗೋ
ಗೋವಿಂದಗೆ ಗೋವರ್ಧನೋದ್ಧಾರ ಗೋವಿಂದಗೆ ಪನ್ನಂಗ ಶಯನಗೆ ಪಾವನ ಚರಿತ್ರಗೆ ಸನ್ಮೂತಾನಂತ ಸದ್ಗುಣ ರಾಶಿಗೆ ಪನ್ನಂಗ ಶಯನಗೆ ಪಾವನ ಚರಿತ್ರಗೆ ಸನ್ಮೂತಾನಂತ ಸದ್ಗುಣ ರಾಶಿಗೆ ಎಮ್ಮೊಡೆಯ ಪುರಂದರ ವಿಠಲರಾಯಗೆ ಎನ್ನೊಡೆಯ ಪುರಂದರ ವಿಠಲರಾಯಗೆ ಎನ್ನೊಡೆಯ ಪುರಂದರ ವಿಠಲರಾಯಗೆ ತನ್ನದಂಬಿದವರ ಸಲಹುವ ದೇವಗೆ ಗೋಪ ಗೋಪಿ ಸುತಗೆ ಗೋವಳರಾಯಗೆ ಗೋವರ್ಧನೋದ್ಧಾರ ಗೋವಿಂದಗೆ ಗೋವರ್ಧನೋದ್ಧಾರ ಗೋವಿಂದಗೆ ಗೋವರ್ಧನೋದ್ಧಾರ ಗೋವಿಂದಗೆ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋವಿಂದ ಹರಿ ಗೋವಿಂದ 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 ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣ ನಿನಗೆ ನಮೋ ನಮೋ ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣ ನಿನಗೆ ನಮೋ ನಮೋ ಚಂದ್ರಚೂಡ ಶಿವ ಶಂಕರ ಪಾರ್ವತಿ ರಮಣ ನಿನಗೆ ನಮೋ ನಮೋ ಸುಂದರಕರ ಪಿನಾಕದರ ಹರ ಸುಂದರಕರ ಪಿನಾಕದರ ಹರ ಗಂಗಾಧರ ಗಜ ಚರ್ಮಾಂಬರಧರ ಗಂಗಾಧರ ಗಜ ಚರ್ಮಾಂಬರಧರ ಗಂಗಾಧರ ಗಜ ಚರ್ಮಾಂಬರಧರ ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣ ನಿನಗೆ ನಮೋ ನಮೋ ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣ ನಿನಗೆ ನಮೋ ನಮೋ ದರೆಗೆ ದಕ್ಷಿಣ ಕಾವೇರಿ ಕುಂಭಪುರವಾಸನು ನೀನೇ ದರೆಗೆ ದಕ್ಷಿಣ ಕಾವೇರಿ ಕುಂಭಪುರವಾಸನು ನೀನೇ ಕರದಲ್ಲಿ ವೀಣೆಯ ಗಾನವ ಮಾಡುವ ಕರದಲ್ಲಿ ವೀಣೆಯ ಗಾನವ ಮಾಡುವ ಉರಗಭೂಷಣನು ನೀನೇ ಕೊರಳಲಿ ಬಸಿ ಮರುದ್ರಾಕ್ಷಮು ಧರಿಸಿದ
ಶಂಕರ ಪಾರ್ವತಿ ರಮಣ ನಿನಗೆ ನಮೋ ನಮೋ ಚಂದ್ರಚೂಡ ಶಿವ ಶಂಕರ ಪಾರ್ವತಿ ರಮಣ ನಿನಗೆ ನಮೋ ನಮೋ ರಮಣ ನಿನಗೆ ನಮೋ ನಮೋ ರಮಣ ನಿನಗೆ ನಮೋ ನಮೋ ರಮಣ ನಿನಗೆ ನಮೋ ನಮೋ ಜನನಿ ಜನನಿ ಜಗತ್ಕಾರಣಿ ಪೂರಣಿ ನಾರಣಿಯ ಜನನಿ 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 ಜಗತ್ಕಾರಣಿ ಪೂರಣಿ ನಾರಣಿಯ ಜನನಿ 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 ಜಗತ್ಕಾರಣಿ ಪೂರಣಿ ನಾರಣಿಯ ಜನನಿ 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 ವಿನೋದಿನಿ ಗಾನ ವಿನೋದಿನಿ ಕಾಮಾಕ್ಷಿ ಗಾನ ವಿನೋದಿನಿ ಕಾಮಾಕ್ಷಿ ಕಮಲತ್ತಿರುಪದ ಮೇ ಪಣಿತೇನನು ದಿನಮೇ ದಿನಮೇ ವರಮರುಳು ಕಮಲತ್ತಿರುಪದಮೇ ಪಣಿತೇನನು ದಿನಮೇ ವರಮರುಳು ಕಮಲತ್ತಿರುಪದಮೇ ಪಣಿತೇನನು ದಿನಮೇ ವರಮರುಳು ಜನನಿ 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 ಜಗತ್ಕಾರಣಿ ಪೂರಣಿ ನಾರಣಿಯೇ ಜನನಿ 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 ಜಗತ್ಕಾರಣಿ ಪೂರಣಿ ನಾರಣಿಯ ಜನನಿ 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 பாடி பாடி உந்தன் பாதம் பணிந்து வந்தேன் பார்வதியே பரமேஸ்வரியே கோட்டி கோட்டி துன்பம் ஓடி மறையுமே உன்னருள் பார்வகிலே பாடி பாடி உந்தன் பாதம் பணிந்து வந்தேன் பார்வதியே பரமேஸ்வரியே கோட்டி கோட்டி துன்பம் ஓடி மறையுமே உன்னருள் பார்வகிலே கடை கண் பாராயோ கடை கண் பாராயோ கருணை பொறிவாயோ கடை கண் பாராயோ கருணை பொறிவாயோ பாட்டலேஷன் பிரிய நாயகியே அடைக்கலம் அடைந்தேன் காத்தருள் பாட்டலேஷன் பிரிய நாயகியே அடைக்கலம் அடைந்தேன் காத்தருள்
ಜನನಿ 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 ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ ರಾಮ ಮಂತ್ರವ ಜಪಿಸೋ ಹೇ ಮನುಜ ರಾಮ ಮಂತ್ರವ ಜಪಿಸೋ ಹೇ ಮನುಜ ರಾಮ ಮಂತ್ರವ ಜಪಿಸೋ ರಾಮ ಮಂತ್ರವ ಜಪಿಸೋ ಹೇ ಮನುಜ ರಾಮ ಮಂತ್ರವ ಜಪಿಸೋ ಹೇ ಮನುಜ ರಾಮ ಮಂತ್ರವ ಜಪಿಸೋ ಆ ಮಂತ್ರ ಈ ಮಂತ್ರ ಜಪಿಸಿ ಕೆಡಲು ಬೇಡ ಆ ಮಂತ್ರ ಈ ಮಂತ್ರ ಜಪಿಸಿ ಕೆಡಲು ಬೇಡ ಸೋಮಶೇಖರ ತನ ಭಾಮೆಗೆಳಿದ ಮಂತ್ರ ಆ ಸೋಮಶೇಖರ ತನ ಭಾಮೆಗೆಳಿದ ಮಂತ್ರ ರಾಮ ಮಂತ್ರವ ಜಪಿಸೋ ಹೇ ಮನುಜ ರಾಮ ಮಂತ್ರವ ಜಪಿಸೋ ಹೇ ಮನುಜ ರಾಮ ಮಂತ್ರವ ಜಪಿಸೋ ಕುಲಹೀನನಾದರೂ ಕೂಗಿ ಜಪಿಸುವ ಮಂತ್ರ ಸಲೆ ಬೀದಿಯೋಳು ಉಚ್ಚರಿಸುವ ಮಂತ್ರ ಕುಲಹೀನನಾದರೂ ಕೂಗಿ ಜಪಿಸುವ ಮಂತ್ರ ಸಲೆ ಬೀದಿಯೋಳು ಉಚ್ಚರಿಸುವ ಮಂತ್ರ ಹಲವು ಪಾಪಗಳ ಹದಗೆಡಿಸುವ ಮಂತ್ರ ಆ ಹಲವು ಪಾಪಗಳ ಹದಗೆಡಿಸುವ ಮಂತ್ರ ಸುಲಭದಿಂದಲೇ ಮೋಕ್ಷ ಸೂರ್ಯಗುಂಬುವ ಮಂತ್ರ ಸುಲಭದಿಂದಲೇ ಮೋಕ್ಷ ಸೂರ್ಯಗುಂಬುವ ಮಂತ್ರ ರಾಮ ಮಂತ್ರವ ಜಪಿಸೋ ಹೇ ಮನುಜ ರಾಮ ಮಂತ್ರವ ಜಪಿಸೋ ಹೇ ಮನುಜ ರಾಮ ಮಂತ್ರವ ಜಪಿಸೋ ಸಕಲ ವೇದಗಳಿಗೆ ಸಾರವೇ ನಿಪ ಮಂತ್ರ ಮೂಕು
येश्वरी राजेश्वरी शंकरे येश्वरी राजेश्वरी शाश्वत समपद सौख्यदायिनी शाश्वत समपद ಮತಿವೀವತಾಯೆ ಮತಿಹೀನನಿಗೆ ಮತಿ ನೀಡುವ ತಾಯೆ ಪತಿತ ಪಾವನೆನೆ ಪಾಲಿಸೌಮೆ ಪತಿತ ಪಾವನೆನೆ ಪಾಲಿಸೌಮೆ ಪತಿತ ಪಾವನೆನೆ ಪಾಲಿಸೌಮೆ ಶತಮುಖ ಗೀತೆ ಹರಿಕೇಶ ಸಹಿತೆ ಶತಮುಖ ಗೀತೆ ಹರಿಕೇಶ ಸಹಿತೆ येश्वरी राजेश्वरी शंकरे येश्वरी राजेश्वरी येश्वरी राजेश्वरी येश्वरी राजेश्वरी श्रीरामचरणं 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 भजे भजे श्रीरामचरणं भजे श्रीरामचरणं 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 भजे भजे श्रीरामचरणं भजे वैरे
ಲಕುಮಿಗೆ ಅಂಬುಜಾಕ್ಷಿ ಶ್ರೀ ಮಹಾಲಕುಮಿ ಅಂಬುಜಾಕ್ಷಿ ಶ್ರೀ ಮಹಾಲಕುಮಿ ಕ್ಷೀರಾಬ್ಧಿ ಕನ್ನಿಕೆ ಕ್ಷೀರಾಬ್ಧಿ ಕನ್ನಿಕೆ ಕ್ಷೀರಾಬ್ಧಿ ಕನ್ನಿಕೆ ಶ್ರೀ ಮಹಾಲಕುಮಿಗೆ ಅಂಬುಜಾಕ್ಷಿ ಶ್ರೀ ಮಹಾಲಕುಮಿ ಆರಿಗೆ 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 ವಧುವಾದೆ ಅಂಬುಜಾಕ್ಷಿ ಆರಿಗೆ ವಧುವಾದೆ ಕ್ಷೀರಾಬ್ಧಿ ಕನ್ನಿಕೆ ಕ್ಷೀರಾಬ್ಧಿ ಕನ್ನಿಕೆ ಕ್ಷೀರಾಬ್ಧಿ ಕನ್ನಿಕೆ ಶ್ರೀ ಮಹಾಲಕುಮಿಗೆ ಆರಿಗೆ 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 ವಧುವಾದೆ ಶರದಿ ಬಂದನ ರಾಮಚಂದ್ರ ಮೂರುತಿಗೋ ಪರಮಾತ್ಮಾನತ ಪದ್ಮನಾಭನಿಗೋ ಶರದಿ ಬಂದನ ರಾಮಚಂದ್ರ ಮೂರುತಿಗೋ ಪರಮಾತ್ಮಾನತ ಪದ್ಮನಾಭನಿಗೋ ಸರಸಿ ಜನಾಭ ಜನಾರ್ದನ ಮೂರುತಿಗೋ ಸರಸಿ ಜನಾಭ ಜನಾರ್ದನ ಮೂರುತಿಗೋ ಎರಡು ಹೊಳೆಯರಗ ಎರಡು ಹೊಳೆಯರಗ ಎರಡು ಹೊಳೆಯರಗ ಪಟ್ಟಣವಾಸಗೋ ಆರಿಗೆ 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 ವಧುವಾದೆ ಅಂಬುಜಾಕ್ಷಿ ಆರಿಗೆ ವಧುವಾದೆ ಚೆಲುವ ಬೇಲೂರು ಚೆನ್ನಿಗರಾಯನಿಗೋ ಗೆಳತಿ ಪೆಳುಡುಪಿಯ ಕೃಷ್ಣರಾಯನಿಗೋ ಚೆಲುವ ಬೇಲೂರು ಚೆನ್ನಿಗರಾಯನಿಗೋ ಗೆಳತಿ ಪೆಳುಡುಪಿಯ ಕೃಷ್ಣರಾಯನಿಗೋ ಇಳೆಯೋಳು ಪಣರ ಪುರವಿಠಲೇಶಗೋ ಇಳೆಯೋಳು ಪಣರ ಪುರವಿಠಲೇಶಗೋ ಇಳೆಯೋಳು ಪಣರ ಪುರವಿಠಲೇಶಗೋ ನಳಿನಾಕ್ಷಿ ಪೇಳು ನಳಿನಾಕ್ಷಿ ಪೇಳು ನಳಿನಾಕ್ಷಿ ಪೇಳು ಭದರಿ ನಾರಾಯಣಗೋ ಆರಿಗೆ 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 ವಧುವಾದೆ ಅಂಬುಜಾಕ್ಷಿ ಆರಿಗೆ ವಧುವಾದೆ ಶರಣಾಗತರ ಪುರವಶಾರಂಗಪಾಣಿಗೋ ವರಗಳ ನೀವ ಶ್ರೀ ಶ್ರೀನಿವಾಸನಿಗೋ ಶರಣಾಗತರ
ಚಂದ್ರ ಬೇಕೆಂದೂತ ಹಠ ಮಾಡಿದ. ಚಂದ್ರ ಬೇಕೆಂದೂತ ಹಠ ಮಾಡಿದ. ಅಂಗಳದೋಳು ರಾಮನಾಡಿದ. ಚಂದ್ರ ಬೇಕೆಂದೂತ ಹಠ ಮಾಡಿದ. ಚಂದ್ರ ಬೇಕೆಂದೂತ ಹಠ ಮಾಡಿದ. ತಾಯಿಯ ಕರೆದು ಕೈ ಮಾಡಿ ತೋರಿದ. ಮುಗಿಲ ಕಡೆಗೂ ಮೆದಿಟ್ಟಿಸಿ ನೋಡಿದ. ರಾಮ ತಾಯಿಯ ಕರೆದು ಕೈ ಮಾಡಿ ತೋರಿದ. ಮುಗಿಲ ಕಡೆಗೊಮ್ಮೆ ದಿಟ್ಟಿಸಿ ನೋಡಿದ. ಚಿಣ್ಣಿಗೋಲು ಚೆಂಡು ಬುಗುರಿ ಎಲ್ಲವ ಬೇಡ ಬೇಡ ಎದೂತ ಬೇಸಾಡಿದ. ಚಿಣ್ಣಿಗೋಲು ಚೆಂಡು ಬುಗುರಿ ಎಲ್ಲವ ಬೇಡ ಬೇಡ ಎದೂತ ಬೇಸಾಡಿದ. ಅಂಗಳದೋಳು ರಾಮನಾಡಿದ. ಚಂದ್ರ ಬೇಕೆಂದೂತ ಹಠ ಮಾಡಿದ. ಚಂದ್ರ ಬೇಕೆಂದೂತ ಹಠ ಮಾಡಿದ. ಕಂದ ಬಾಯದು ತಾಯಿ ಕರೆದಳು. ಮಮ್ಮು ಉಣ್ಣೆದು ಬಣ್ಣಿಸುತ್ತಿದ್ದಳು. ತಾಯಿ ಕಂದ ಬಾಯದು ತಾಯಿ ಕರೆದಳು. ಮಮ್ಮು ಉಣ್ಣೆದು ಬಣ್ಣಿಸುತ್ತಿದ್ದಳು. ತಾಯಿ ಕೌಸಲ್ಯೆ ಕಳವಳಗೊಂಡಳು. ಕಂದ ಅಜಿದನು ಎನ್ನುತ್ತಿದ್ದಳು. ತಾಯಿ ಕೌಸಲ್ಯೆ ಕಳವಳಗೊಂಡಳು. ಕಂದ ಅಜಿದನು ಎನ್ನುತ್ತಿದ್ದಳು. ಅಂಗಳದೋಳು ರಾಮನಾಡಿದ. ಚಂದ್ರ ಬೇಕೆಂದೂತ ಹಠ ಮಾಡಿದ. ಚಂದ್ರ ಬೇಕೆಂದೂತ ಹಠ ಮಾಡಿದ. ಅಳುವ ಧ್ವನಿ ಕೇಳಿ ರಾಜನು ಮಂತ್ರಿ ಸಹಿತಾಗಿ ಧಾವಿಸಿ ಬಂದನು. ರಾಜ ಅಳುವ ಧ್ವನಿ ಕೇಳಿ ರಾಜನು ಮಂತ್ರಿ ಸಹಿತಾಗಿ ಧಾವಿಸಿ ಬಂದನು. ನಿಲ್ಲುವ ಕನ್ನಡಿ ತಂದಿರಿಸಿದ. ಶ್ರೀ ರಾಮನ ಎತ್ತಿ ಮುದ್ದಾಡಿದ. ನಿಲ್ಲುವ ಕನ್ನಡಿ ತಂದಿರಿಸಿದ. ಶ್ರೀ ರಾಮನ ಎತ್ತಿ ಮುದ್ದಾಡಿದ. ಅಂಗಳದೋಳು ರಾಮನಾಡಿದ. ಚಂದ್ರ ಬೇಕೆಂದೂತ ಹಠ ಮಾಡಿದ. ಚಂದ್ರ ಬೇಕೆಂದೂತ ಹಠ ಮಾಡಿದ. ಕನ್ನಡಿಯೋಳು ಬಿಂಬ ನೋಡಿದ. ರಾಮ ನೋಡಿದ. ಕನ್ನಡಿಯೋಳು ಚಂದ್ರನ ಬಿಂಬವನು ನೋಡಿದ. ಕನ್ನಡಿಯೋಳು ಬಿಂಬ ನೋಡಿದ. ಚಂದ್ರ ಸಿಕ್ಕಿದನೆಂದು ಕುಣಿದಾಡಿದ. ರಾಮ ಕನ್ನಡಿಯೋಳು ಬಿಂಬ ನೋಡಿದ. ಚಂದ್ರ ಸಿಕ್ಕಿದನೆಂದು ಕುಣಿದಾಡಿದ. ಈ ಸಂಭ್ರಮ ನೋಡಿ ಆದಿಕೇಶವ ರಘುವಂಶವನ್ನೇ ಕೊಂಡಾಡಿದ. ಈ ಸಂಭ್ರಮ ನೋಡಿ ಆದಿಕೇಶವ ರಘುವಂಶವನ್ನೇ ಕೊಂಡಾಡಿದ. ಅಂಗಳದೋಳು ರಾಮನಾಡಿದ.
ಬಂಧನ ಅಂತ ಹೇಳುವ ಯಕ್ಷಗಾನ ತಾಳಮದ್ದಲೆ ಈ ವೇದಿಕೆಯಲ್ಲಿ ನಡಲಿಕ್ಕಿದೆ. ಇದರಲ್ಲಿ ಭಾಗವತರಾಗಿ ತೆಂಕುತಿಟ್ಟಿನ ಹವ್ಯಾಸಿ ಹಾಗೂ ಈಗ ಕಟೀಲು ಮೇಳದ ಪ್ರಧಾನ ಭಾಗವತರಾದಂಥ ರಮೇಶ್ ಭಟ್ ಪುತ್ತೂರು ಇವರು ಭಾಗವತರಾಗಿ ಸಹಕರಿಸಲಿದ್ದಾರೆ. ಹಾಗೆ ಚೆಂಡೆ ಮತ್ತು ಮೃದಂಗದಲ್ಲಿ ಬಂಗಾರಡ್ಕ ಶ್ರೀಪ್ರಕಾಶ್ ಡಾಕ್ಟರ್ ಅವರು, ಹಾಗೆ ನಾನು ಪಿ ಜಿ ಜಗನ್ನಿವಾಸರಾವ್, ನಾನು ನಿಲಯ ಕಲಾವಿದ ಸಹಕರಿಸ್ತಾ ಇದ್ದೇವೆ. ಹಾಗೆ ಇವತ್ತು ಆಂಜನೇಯ ಅಂದರೆ ಹನುಮಂತನ ಪಾತ್ರದಲ್ಲಿ ವೀಣಾ ನಾಗೇಶ್ ತಂತ್ರಿಗಳು ಅವರೇ ಈ ಯಕ್ಷಶ್ರೀ ಹವ್ಯಾಸಿ ಬಳಗದ ಮುಖ್ಯಸ್ಥೆ. ನಮ್ಮ ಶಾರದಾ ಭಜನಾ ಮಂದಿರದ ತಂತ್ರಿಗಳಾದಂಥ ನಾಗೇಶ್ ತಂತ್ರಿಗಳ ಧರ್ಮಪತ್ನಿ ಅವರು ಆಂಜನೇಯನ ಪಾತ್ರವನ್ನು, ಹಾಗೆ ಆಶಾಲತಾ ಕಲ್ಲುರಾಯ್ ಅವರು ಅರ್ಜುನನ ಅರ್ಥವನ್ನು ಹೇಳಲಿಕ್ಕಿದ್ದಾರೆ. ಹಾಗೆ ವೃದ್ಧ ವಿಪ್ರನ ಪಾತ್ರವನ್ನು ವೀಣಾ ಮಾತಾಜಿ ಅಂತ ಕರೆಯುವುದು ನಾವು, ವೀಣಾ ನಿಡ್ವಣ್ಣ ಅವರು ನಿರ್ವಹಿಸಲಿಕ್ಕಿದ್ದಾರೆ. ಈಗ ಯಕ್ಷಗಾನ ತಾಳಮದ್ದಲೆ ನಡೆಯಲಿಕ್ಕಿದೆ.
ಹಲೋ 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 ಮೈಕ್ ಸರಿ ಬೇಸ್ ಮೈಕ್ ಸರಿ ಹಲೋ ಹಲೋ ಗಜಮುಖದವಾಗಿ ಗಣಪಗೆ ಚೆಲ್ವತ್ರಿ ಜಗ ವಂದಿತ ನೀಗಾರತಿ ಎತ್ತಿರೆ ಗಜಮುಖದವಗೆ ಗಣಪಗೆ ಒಳ್ಳಿತಾದವಲು ತೆಂಗಿನಕಾಯಿ ಕಡಲೆಯ ಎಳ್ಳುಂಡೋಳಿಗೆ ಕಬ್ಬು ಮೆಲುವವಗೆ ಬೆಳ್ಳಿಯ ಹೊರಿಗೆಜ್ಜೆಗಳ ಕಟ್ಟಿ ಕುಣಿವಂತ ಡೊಳ್ಳಿನ ಗಣಪಗಾರದಿ ಎತ್ತೀರೆ ಆರತಿ ಎತ್ತಿರೆ ಗಜಮುಖದವಗೆ ಗಣಪಗೆ ದೇವತೆಗಳ ಕೈಯ ಕಪ್ಪವ ಕೊಂಬಗೆ ಮನದಲ್ಲಿ ನೆನೆದ ಭಕ್ತರ ಇಷ್ಟವ ಈವ ಗಣೇಶ ಗಾರತಿ ಎತ್ತಿರೆ ಆರತಿ ಬೆಳಗಿರೆ ಗಜಮುಖದವಗೆ ಗಣಪಗೆ ಕರದೊಳು ಪರಶು ಪಾಶಾಂಕುಶಧಾರಿಗೆ ಹರುಷದಿ ಭಕ್ತರ ಪೊರೆವಗೆ ಉರಗಭೂಷಣನ ಕುಮಾರ ಗಜವದನನ ಚರಣ ಕಮಲ ಕಾರತಿ ಎತ್ತಿರೆ ಗಜಮುಖದವಗೆ ಗಣಪಗೆ ಅಂಬುರುಹದಳನೇತ್ರೆ ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯೊಳಂಬಿಕಾಸುತ ವಿಘ್ನರಾಜನ ಪಿರಿದು ಸಂಸ್ತುತಿಸಿ ಅಂಬುನಿಧಿಯ ಆತ್ಮಜೆಗೆ ಕೈ ಮುಗಿದಂಬುಜಾಸನವಾಣಿಯರ ಪಾದಾಂಬುಜಕ್ಕೆ ಒಡಮಡುತ್ತವರ್ಣಿ ಬನಿ ಕಥಾಮೃತವ
ತಸ್ಕರರ ಯಮನೂರ ಹೊಂದಿಸಿ ಬಳಿಕ ರವಿಯುದಯದಲ್ಲಿ ಫಲುಗುಣನು ಸರಿಗಂಗೆಯ ಮೇಲೆ ಶೇಷಕುಮಾರಿ ಲೋಪಿಯ ನೊಲಿಸಿ ಅವಳಲಿ ಸಾರಿಗಂಗೆಯ ಮೇಲೆ ಶೇಷಕುಮಾರಿ ಲೋಪಿಯ ನೊಲಿಸಿ ಅವಳಲಿ ಚಾರು ಸುತನನು ಪಡೆದು ಮುಂದಕ್ಕೆ ತೆರಳ್ದ ಒಲವಿನಲಿ ಕೃಷ್ಣ, ನಿನ್ನ ಚಿಂತನೆ ಏನು ಎಂಬುದು ಯಾರಿಗೂ ಅರ್ಥವಾಗುವುದಿಲ್ಲ. ನೀನು ನಡೆಸಿದಂತೆ ನಡೆಯುವವರು ನಾವು. ನಿನ್ನ ಪ್ರೇರಣೆ ಇಲ್ಲದೆ ಯಾವ ಹುಡುಕಟ್ಟಿಯೂ ಅಲುಗಾಡಲಿಕ್ಕೆ ಸಾಧ್ಯವಿಲ್ಲ. ನನ್ನ ಬದುಕಿನಲ್ಲೂ ಅಷ್ಟೇ, ಕೃಷ್ಣ ಪ್ರೇರಣೆ ಇಲ್ಲದೆ ಯಾವುದೂ ಮುಂದೆ ಸಾಗುವುದಿಲ್ಲ. ಅಯೋನಿಜೆಯಾದಂತಹ ದ್ರೌಪದಿಯನ್ನು ಮತ್ಸ್ಯಲಾಂಛನ ಭೇದಿಸುವ ಮೂಲಕ ಸ್ವಯಂವರದಲ್ಲಿ ಗೆದ್ದಂತಹ ನಾನು ಆಕೆಯನ್ನು ವಿವಾಹವಾಗುವ ಸಂದರ್ಭದಲ್ಲಿ ಮಾತೆ ಕುಂತಿದೇವಿ ಹೇಳಿದ್ದು, 5 ಹಂಚಿಕೊಳ್ಳಿ ಮಕ್ಕಳೇ ಎಂದು. ಅವಳ ಮಾತಿನ ಯಾವ ಕಾರಣಕ್ಕಾಗಿ ಆಕೆ ಹೇಳಿದಳು ತಿಳಿಯಲಿಲ್ಲ. ಅಂತೂ ನಾವು 5 ಅವಳನ್ನು ವಿವಾಹವಾದ ಹೀಗೆ ಜೀವನ ನಡೀತಾ ಇತ್ತು. ಒಂದು ದಿನ ನಾರದರ ಆಗಮನವಾಯಿತು. ಬಂದಂತಹ ನಾರದರು ನಮಗೆ ಸುಂದರ ಕಥೆಯನ್ನು ಹೇಳಿದರು. ಒಬ್ಬಾಕೆ ಸ್ತ್ರೀಗಾಗಿ ಅನ್ಯೋನ್ಯವಾಗಿದ್ದಂತಹ ಅಣ್ಣ ತಮ್ಮಂದಿರಲ್ಲಿ ಯಾವ ರೀತಿಯ ಬಿರುಕು ಮೂಡಿತು, ಆ ತಿಲೋತ್ತಮೆಗಾಗಿ ಅವರಿಬ್ಬರು ಹೇಗೆ ಹೊಡೆದಾಡಿಕೊಂಡು ಮರಣ ಹೊಂದಿದರು ಅನ್ನುವಂತಹ ಕಥೆಯನ್ನು ನಮಗೆ ಹೇಳಿದರು. ಮುಂದೆ ನಮ್ಮ ಜೀವನದಲ್ಲಿ ಹೀಗೆ ಆಗಬಾರದು ಅನ್ನುವ ಕಾರಣಕ್ಕಾಗಿ ಹಾಗಾಗಿ ಅವರು ವರ್ಷಕ್ಕೆ ಒಬ್ಬರಂತೆ ಆಕೆ ದ್ರೌಪದಿ ನಮ್ಮ ಪಾಂಡವರಲ್ಲಿ ವರ್ಷಕ್ಕೆ ಒಬ್ಬರಂತೆ ಸಂಸಾರ ಮಾಡಬೇಕು. ಒಂದು ವೇಳೆ ಅವರ ಏಕಾಂತಕ್ಕೆ ಯಾರಾದರೂ ಭಂಗಪಡಿಸಿದ್ದಲ್ಲಿ ಅವರು 12 ವರ್ಷಗಳ ಕಾಲ ಪ್ರಪಂಚ ಪರ್ಯಟನೆ ಮಾಡಬೇಕು ಎಂಬುದಾಗಿ. ನಮಗೆ ಮಾಡಿದವರು ಒಳ್ಳೆಯದಕ್ಕೆ ಅವರ ಮುಂದೆಯೇ ನಾವು ಪ್ರತಿಜ್ಞೆ ಕೈಗೊಂಡೆವು. ಮುಂದೆ ಸಂತೋಷದಲ್ಲಿ ಜೀವನವನ್ನು ನಡೆಸುತ್ತಾ ಬಂದೆವು. ಹೀಗೆ ಇರುವಂತಹ ಸಮಯದಲ್ಲಿ ಒಂದು ದಿನ ಯಾರೋ ಅಳುವಂತಹ ಸದ್ದು ಅರಮನೆಯ ಹೊರಗೆ ಕೇಳುತ್ತಾ ಇದೆ. ಬೊಬ್ಬಿಡುತ್ತಾ ಇದ್ದಾರೆ, ಆಕ್ರಂದನ ಕೇಳುತ್ತಾ ಇದೆ. ಯಾರು ಅಂತ ನೋಡಿದ್ರೆ ಒಬ್ರು ಬ್ರಾಹ್ಮಣರು ಬಂದು ಗೊಳೋ ಅಂತ ಅಳುತ್ತಾ ಇದ್ದಾರೆ. ಯಾಕೆ ಏನಾಯಿತು ಅಂತ ವಿಚಾರಿಸಿದ್ರೆ, ತಸ್ಕರರು ಬಂದು ನಮ್ಮ ಗೋ ಸಂಪತ್ತನ್ನು ಲೂಟಿ ಮಾಡಿದ್ದಾರೆ, ಅಪಹರಿಸಿದ್ದಾರೆ ಅಂತ ಹೇಳಿದರು. ಹೇಗಾದರೂ ನಮ್ಮ ಜೀವನಕ್ಕೆ ಆಧಾರವಾಗಿರುವುದು ಆ ಗೋವುಗಳು, ಹಾಗಾಗಿ ಹೇಗಾದರೂ ಬಿಡಿಸಿಕೊಂಡು ಬರಬೇಕು ಅರ್ಜುನ ಎಂಬುದಾಗಿ ತಮ್ಮ ಅಳಲನ್ನು ತೋಡಿಕೊಂಡ್ರು. ಆಯಿತು, ಖಂಡಿತವಾಗಿಯೂ ನಿಮ್ಮ ಗೋ ಸಂಪತ್ತನ್ನು ಹಿಂದಿರುಗಿಸಿ ಕೊಡುತ್ತೇನೆ ಅನ್ನುವ ಹಾಗೆ ಮಾತು ಕೊಟ್ಟು ಬಂದವನು ನಾನು. ಮಾತು ಕೊಟ್ಟಾಗಿದೆ. ಈಗ ನಾನು ಯೋಚನೆ ಮಾಡುವಂತಹ ಪರಿಸ್ಥಿತಿ ಅಲ್ಲ. ತಸ್ಕರರಿಂದ ಗೋ ಸಂಪತ್ತನ್ನು ಹಿಂದಿರುಗಿಸಬೇಕಾದ್ರೆ ಶಸ್ತ್ರಗಳು ಬೇಕಲ್ಲ. ಆದರೆ ಈಗ ಅದು ಇರುವುದೇ ಎಲ್ಲಿ? ನಮ್ಮಣ್ಣ ಧರ್ಮರಾಯನ ಕೊಠಡಿಯಲ್ಲಿ. ಅಲ್ಲಿಗೆ ಹೋಗುವ ಬಗೆಯಾದರೂ ಹೇಗೆ? ಯಾಕೆಂತ ಹೇಳಿದ್ರೆ ಆ ಸಂದರ್ಭದಲ್ಲಿ ದ್ರೌಪದಿಯೊಡನೆ ಸಂಸಾರ ನಡೆಸುವಂತಹ ಸರದಿ ನಮ್ಮಣ್ಣ ಧರ್ಮರಾಯನದಾಗಿತ್ತು. ಅದೂ ಅಲ್ಲದೆ ಬ್ರಾಹ್ಮಣರು ಬಂದು ಅಳಲನ್ನು ತೋಡಿಕೊಂಡ ಸಮಯವಾದರೂ ಯಾವುದು? ಮಧ್ಯರಾತ್ರಿಯ ಸಮಯ.
ಹೇಗೆ ಹೋಗುವುದು? ನಾನು ಹೋದರೆ ಅವರ ಏಕಾಂತಕ್ಕೆ ಭಂಗ ಆಗುತ್ತದೆ. ಭಂಗ ಆದರೆ ನಾನು 12 ವರ್ಷಗಳ ಕಾಲ ಪ್ರಪಂಚ ಪರ್ಯಟನೆಗೈಯಬೇಕು. ಹೋಗದೇ ಇದ್ರೆ ಬ್ರಾಹ್ಮಣರನ್ನು ಅವರ ಅಳಲ ನವರಕ ನೋವನ್ನು ಪರಿಹರಿಸುವ ಬಗೆಯಾದರೂ ಹೇಗೆ? ಏನು ಮಾಡುವುದು ಎಂದು ಯೋಚಿಸುತ್ತಾ ಇರುವಂತಹ ಸಮಯದಲ್ಲಿ ನನಗೆ ಹೊಳೆದದ್ದು, ಪ್ರಜೆಗಳ ಸಂಕಷ್ಟವನ್ನು ನಿವಾರಿಸುವುದು ರಾಜನಾದ ನಮ್ಮ ಕರ್ತವ್ಯ. ದುಷ್ಟ ಶಿಕ್ಷಣ, ಶಿಷ್ಟ ಪರಿಪಾಲನೆ ನಮ್ಮ ಕರ್ತವ್ಯ ತಾನೆ. ಹಾಗಾಗಿ ನಾನು ಪ್ರಪಂಚ ಪರ್ಯಟನೆಗೈದರೂ ಚಿಂತೆ ಇಲ್ಲ, ಬ್ರಾಹ್ಮಣರ ಕಷ್ಟ ನಿವಾರಣೆ ಆಗಬೇಕು. ಹಾಗೆ ಯೋಚಿಸಿ ನೇರವಾಗಿ ಅಣ್ಣನ ಕೊಠಡಿಗೆ ಹೋದೆ. ಶಸ್ತ್ರಗಳನ್ನು ತಂದೆ, ತಸ್ಕರರೊಂದಿಗೆ ಹೋರಾಡಿ ಅವರನ್ನು ಯಮನಾಲಯಕ್ಕೆ ಅಟ್ಟಿದೆ. ಬ್ರಾಹ್ಮಣರಿಗೆ ಅವರ ಗೋವನ್ನು ಹಿಂದಿರುಗಿಸಿದೆ. ಮುಂಜಾನೆ ಬಂದು ಅಣ್ಣನ ಪಾದಕ್ಕೆರಗಿ ಕ್ಷಮೆ ಯಾಚಿಸಿದೆ. ವಿಚಾರವನ್ನು ತಿಳಿದಂತಹ ನಮ್ಮಣ್ಣ, ಅರ್ಜುನ, ನೀನು ಮಾಡಿದ್ದು ಸರಿಯಾಗಿಯೇ ಇದೆ, ಹಾಗಾಗಿ ನೀನು ಪ್ರಪಂಚ ಪರ್ಯಟನೆಗೈಯುವ ಅವಶ್ಯಕತೆ ಇಲ್ಲ, ಇಲ್ಲೇ ಇರು ಎಂಬುದಾಗಿ ಹೇಳಿದರೂ ಕೂಡ ನಿಬಂಧನೆಗೆ ಬದ್ಧನಾಗಿರಬೇಕಾದದ್ದು ನನ್ನ ಕರ್ತವ್ಯ ತಾನೆ. ನಾವೇ ತಪ್ಪಿ ನಡೆದರೆ ಮುಂದೆ ಪ್ರಜೆಗಳ ಪಾಡೇನು? ಹಾಗಾಗಿ ನಿಬಂಧನೆ ಪಾಲಿಸುವುದು ನನ್ನ ಕರ್ತವ್ಯ ಅಣ್ಣ, ನಾನು ಹೊರಡಲು ಸಿದ್ಧವಾಗಿದ್ದೇನೆ ಅಂತ ಹೇಳಿದೆ. ಆಗ ಅಣ್ಣ ಹೇಳಿದ್ದು, ತಮ್ಮ, ಹಾಗಾದರೆ 12 ವರ್ಷ ಬೇಡ, ಅದರ ಬದಲು 12 ತಿಂಗಳುಗಳ ಕಾಲ ನೀನು ತೀರ್ಥಯಾಟನೆಗೈದು ಬಾ ಎಂಬುದಾಗಿ. ಅಣ್ಣನ ಮಾತಿನಂತೆ ಅವನ ಆಶೀರ್ವಾದವನ್ನು ಪಡೆದು ಹೊರಟು ನಿಂತವನು ನಾನು. ನೇರವಾಗಿ ಗಂಗಾ ನದಿ ತೀರಕ್ಕೆ ಬಂದೆ. ಅಲ್ಲಿ ನನ್ನ ನಿತ್ಯಾನುಷ್ಠಾನಗಳನ್ನು ಮಾಡಿ ಅರ್ಘ್ಯ ಪಾದ್ಯಗಳನ್ನು ಇತ್ತು ಮುಂದೆ ಅಗ್ನಿ ಕಾರ್ಯ ಮಾಡುವುದಕ್ಕಾಗಿ ನದಿ ದಂಡೆಯ ಮೇಲೆ ಕುಳಿತವನು ನಾನು. ಯಾರೋ ನನ್ನ ಕಾಲನ್ನು ಎಳೆದ ಹಾಗೆ ಆಯಿತು. ಕಣ್ಣು ಮುಚ್ಚಿ ಬೀಳಿಸುವುದರೊಳಗೆ ನಾನು ಪಾತಾಳ ಲೋಕದಲ್ಲಿದ್ದೇನೆ ನೋಡಿ. ನನ್ನ ಎದುರಿಗೆ ನಿಂತವಳೊಬ್ಬ ಸ್ಫುರದ್ರೂಪಿ ಹೆಣ್ಣು. ಯಾರೆಂದು ಅವಳನ್ನು ವಿಚಾರಿಸುವಾಗ ಆಕೆ ತನ್ನ ಪರಿಚಯ ಮಾಡಿಕೊಟ್ಟದ್ದು. ನಾಗಲೋಕದ ನಾಗರಾಜನಾದಂತಹ ಕೌರವ್ಯನ ಮಗಳು ಶೇಷಕುಮಾರಿ ಉಲುಪಿ. ಇಲ್ಲಿಗೆ ಕರೆತಂದ ಕಾರಣ ಏನು ಅಂತ ಕೇಳಿದರೆ, ನಿನ್ನ ಬಗ್ಗೆ ನಾನು ಮೋಹಿತನಾಗಿದ್ದೇನೆ, ನನ್ನನ್ನು ವರಿಸಿ ಅನುಗ್ರಹಿಸಬೇಕು ಎಂಬುದಾಗಿ ಕೇಳಿಕೊಂಡವಳು ಆಕೆ. ಆಕೆಯ ಬಯಕೆಯನ್ನು ನಿರಾಕರಿಸಲಾಗದೆ ಅವಳ ಬಯಕೆಯಂತೆ ಅವಳನ್ನು ವಿವಾಹವಾಗಿ ಒಬ್ಬ ಗಂಡು ಮಗುವಿಗೆ ಜನ್ಮವಿತ್ತಳು. ಇರಾವಂತನೆಂಬ ನಾಮಕರಣವನ್ನು ಮಾಡಿದೆ. ಮುಂದೆ ನನ್ನ ತೀರ್ಥಾಟನೆಯ ಕಾರ್ಯಕ್ಕೆ ಮುಂದುವರಿದೆ. ಆಕೆಯು ನನ್ನನ್ನು ನದಿ ತೀರಕ್ಕೆ ಬಂದು ಕಳುಹಿಸಿಕೊಟ್ಟಳು. ಹೋಗುವಾಗ, ಅರ್ಜುನ, ಭೂಲೋಕದಲ್ಲಿ ನೀನು ಅಪ್ರತಿಮ ಸಾಹಸಿಗನೇ ಸರಿ, ಆದರೆ ನೀರೊಳಗೂ ನೀನು ಅಂತಹ ಸಾಹಸಿಗ ಆಗಿರಬೇಕು. ಯಾವುದರಿಂದಲೂ, ನೀರಲ್ಲಿರುವ ಯಾವ ಜೀವಿಗಳಿಂದಲೂ ನಿನಗೆ ತೊಂದರೆ ಬರಬಾರದು ಅನ್ನುವ ಹಾಗೆ ವರವನ್ನಿತ್ತು ನನ್ನನ್ನು ಸಂತೋಷದಿಂದ ಕಳುಹಿಸಿಕೊಟ್ಲು. ಅಲ್ಲಿಂದ ಮುಂದೆ ನಾನು ಪಾರ್ಥಿವಾಗ್ರಾಣಿಗೆ ಏಳು ಬಳಿಕ ಅಲ್ಲಿರುವ
ನಾರದರ ನಿಬಂಧನೆ ನನಗೆ ಶಾಪವಾಗಲಿಲ್ಲ ನೋಡಿ, ವರವೇ ಆಗಿ ಪರಿಣಮಿಸಿದ್ದು. ಭರತ ಖಂಡದ ಸೊಬಗನ್ನು ನೋಡುವಂತಹ ಸದವಕಾಶ ನನಗೆ. ಆ ಅವಕಾಶ ದೊರಕಿದ್ದು ಬಹುಶಃ ಕೃಷ್ಣ ಪ್ರೇರಣೆಯೇ ಆಗಿರಬೇಕು. ಆ ಒಂದು ಅವಕಾಶವನ್ನು ನಾನು ಸರಿಯಾಗಿ ಉಪಯೋಗಿಸಿಕೊಳ್ಳಬೇಕು ತಾನೆ. ಗಂಗಾ ನದಿಯಿಂದ ಮುಂದೆ ಹೊರಟಂತಹ ನಾನು ಹಿಮಾಲಯದ ತಪ್ಪಲಿಗೆಯಲ್ಲಿ ಬಂದು ಅಗಸ್ತ್ಯವಟ, ವಸಿಷ್ಠ ಪರ್ವತ, ಭೃಗುತುಂಗ ಮುಂತಾದ ಪುಣ್ಯ ಕ್ಷೇತ್ರಗಳನ್ನು ಸಂದರ್ಶಿಸಿ ಆಯಿತು. ಭೃಗು ತೀರ್ಥದಲ್ಲಿ ಸ್ನಾನ ಮಾಡಿ ಅಲ್ಲಿ ಗೋದಾನವನ್ನು ಕೊಟ್ಟು ಅಲ್ಲಿಂದ ಮುಂದೆ ಸಾಗಿದವನು ಪೂರ್ವ ದಿಕ್ಕಿನಲ್ಲಿ ಬಂದು ನೈಮಿಷಾರಣ್ಯಕ್ಕೆ ಬಂದೆ. ಅಲ್ಲಿದ್ದಂತಹ ಉತ್ಪಲಿನಿ, ನಂದ, ಅಪರಾನಂದ, ಕೌಶಿಕೆ, ಗಯಾ ಮುಂತಾದ ಪವಿತ್ರ ನದಿಗಳಲ್ಲಿ ಮಿಂದು ಪಿತೃಗಳಿಗೆ ತರ್ಪಣವನ್ನಿಟ್ಟು ದಾನ ದಕ್ಷಿಣಾದಿಗಳನ್ನು ಕೊಟ್ಟು ಅಲ್ಲಿಂದ ಮುಂದೆ ಸಾಗಿದವನು ಅಲ್ಲಲ್ಲಿಯ ಪವಿತ್ರ ಕ್ಷೇತ್ರಗಳನ್ನು ಸಂದರ್ಶಿಸುವುದು ಮಾತ್ರವಲ್ಲ, ಅಲ್ಲಿಯ ಆಚಾರ ವಿಚಾರಗಳನ್ನು ತಿಳಿದುಕೊಳ್ಳುವುದು ನನಗೆ ಬೇಕಾಗಿತ್ತು. ಮಾಹಿತಿಗಳನ್ನು ಪಡೆದುಕೊಳ್ಳಬೇಕು ತಾನೆ. ಮುಂದೆ ಅಂಗ, ವಂಗ, ಕಳಿಂಗ ಮೊದಲಾದ ರಾಷ್ಟ್ರಗಳನ್ನು ಕೂಡ ಸಂದರ್ಶಿಸಿದೆ. ಅಲ್ಲಿಂದ ಮುಂದೆ ಹೊರಟವನು ಪಶ್ಚಿಮಾಭಿಮುಖವಾಗಿ ಬಂದೆ. ಆ ದಿಕ್ಕುಗಳಲ್ಲಿ ಇದ್ದಂತಹ ಪುಣ್ಯಕ್ಷೇತ್ರಗಳನ್ನು ಸಂದರ್ಶಿಸಿ ಆಯಿತು. ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಏನು ವೈವಿಧ್ಯತೆ, ಆಹಾರ, ಸಂಸ್ಕಾರ, ಸಂಸ್ಕೃತಿ, ಆಹಾ ಏನು ಸೊಬಗು. ಭರತ ಕಂಡ ಒಂದು ವೈಭೋಗದ ಸೊಬಗನ್ನು ನೋಡುವುದು ನನಗೆ ಸಿಕ್ಕಿದ ಯೋಗ ನೋಡಿ. ಹಾಗಾಗಿ ಅಲ್ಲಿಂದ ಹೊರಟವನು ನೇರವಾಗಿ ಬಂದದ್ದು ದಕ್ಷಿಣಾಭಿಮುಖವಾಗಿ ಬಂದೆ. ಬಂದು 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 ನಾನು ಸೇರಿದ್ದೆಲ್ಲಿ ನೋಡಿ, ಭೂರಮೆಯ ತುತ್ತ ತುದಿಗೆ ಬಂದೆನಲ್ಲ. ಧನುಷ್ಕೋಟಿ, ಇದನ್ನು ರಾಮೇಶ್ವರ ಅಂತಲೂ ಕರೀತಾರೆ. ಏನು ಸೊಬಗು ರಾಮೇಶ್ವರ. ರಾಮ, ಹನುಮ ಇವರಿಬ್ಬರಿಂದಲೇ ಸ್ಥಾಪಿತವಾದ 2 ಶಿವಲಿಂಗಗಳು. ಪವಿತ್ರವಾದ ಕ್ಷೇತ್ರ ತಾನೇ ಇದು. ಮಾತ್ರವಲ್ಲ, ಅಲ್ಲಿಯ 2 ಕಡೆಗಳಲ್ಲೂ ಆ ಕಡಲಿನ ಅಬ್ಬರದ ಧ್ವನಿ, ಒಂದು ಕಡೆ ಮಹೋದಧಿ, ಇನ್ನೊಂದು ಕಡೆ ರತ್ನಾಕರ. ಆಹಾ, 2 ಕಡಲಿನಿಂದ ಅಲೆಗಳು ಒಂದರ ಹಿಂದೆ ಒಂದರಂತೆ ಬರುವಂತಹ ಚಂದ, ಭೋರ್ಗರೆಯುವ ಆ ಸದ್ದುಗಳು ಮನಸ್ಸಿಗೆ ಅಷ್ಟೊಂದು ಮುದಕ ನೀಡುತ್ತಾ ಉಂಟು. ಆ ಸೊಬಗನ್ನು ನೋಡುತ್ತಾ ನೋಡುತ್ತಾ ಮುಂದೆ ಮುಂದೆ ನೋಡಿದ್ರೆ ಏನಲ್ಲಿ ಕಾಣುವುದು? ಬಂದಲ್ಲಿಯೇ ರಘುವರ್ಯನಿಂದ ರಚಿಸಿದ ಸೇತು ಬಂಧವನು ಕಂಡು ನಸುನಗುತ್ತ ಮುಂದೆ ಸೂಕ್ಷ್ಮಕಾರದಿಂದ ತಪಿಸುವ ಸೂಕ್ಷ್ಮಕಾರದಿಂದ ತಪಿಸುವ ಅನಿಲ ನಂದನನ ಕಂಡು ಬೆಸಗೊಂಡ ಬಂದು ರಾಮೇಶ್ವರಕ್ಕೆ ಬಂದಂತಹ ನಾನು ಆ ಪುಣ್ಯ ಕ್ಷೇತ್ರಗಳನ್ನು ನೋಡಿ ಕೃತಾರ್ಥನಾದೆ. ದೇವರ ದರ್ಶನವನ್ನು ಪಡೆದು ಕಡಲಿನ ಅಬ್ಬರವನ್ನು ಕಾಣುವುದಕ್ಕಾಗಿ ಕಡಲ ತೀರಕ್ಕೆ ಹೋಗಿ ನಿಂತೆ. ಆ ಸೊಬಗನ್ನು ನೋಡುತ್ತಾ ಮೈಮರೆತದ್ದಂತೂ ಹೌದು, ಸತ್ಯನೇ. ಆದರೆ ಹಾಗೆ ನೋಡುತ್ತಾ ಇರುವಾಗ ದೂರದಲ್ಲಿ ಕಂಡದ್ದು ಅದು ರಾಮ ಸೇತುವಿನ ಅವಶೇಷಗಳಲ್ಲವೇ?
ಹೌದು, ರಾಮಸೇತುವಿನ ಅವಶೇಷಗಳು. ಈ ವಿಚಾರದ ಬಗ್ಗೆ ನನಗೆ ನನ್ನ ಹಿರಿಯರಿಂದ ನಾನು ಕಥೆಯನ್ನು ಕೇಳಿದವನೇ ಇದ್ದೇನೆ. ಈ ಹಿಂದೆ ತ್ರೇತಾಯುಗದಲ್ಲಿ ರಾಮನ ಪತ್ನಿಯಾದಂತಹ ಸೀತೆಯನ್ನು ರಾವಣ ಅಪಹರಿಸಿದ್ದಂತಹ ಸಂದರ್ಭದಲ್ಲಿ ಆಕೆಯನ್ನು ಹುಡುಕುವುದಕ್ಕಾಗಿ ಸಾಗರೋಲ್ಲಂಘನ ಮಾಡಿದಂತಹ ಹನುಮ ಸೀತೆಯ ಇರವನ್ನು ತಿಳಿಸಿದ್ದು ರಾಮನಿಗೆ ಲಂಕೆಯಲ್ಲಿದ್ದಾಳೆ ಅಂತ. ಆದರೆ ಅಲ್ಲಿಗೆ ಹೋಗುವ ಪರಿಯಾದರೂ ಹೇಗೆ? ಹನುಮಂತನ ಹಾಗೆ ಎಲ್ಲರಿಗೂ ಸಮುದ್ರವನ್ನು ಹಾರುವುದಕ್ಕೆ ಸಾಧ್ಯ ಇಲ್ಲ ತಾನೆ. ಏನು ಮಾಡುವುದೆಂದು ಯೋಚಿಸುತ್ತಿರುವಾಗ ರಾಮನು ಆ ಕಪಿಗಡಗಳ ಜೊತೆ ಸೇರಿ ಸೇತುವನ್ನು ರಚಿಸುವ ಕಾರ್ಯಕ್ಕೆ ಮುಂದಾದ. ಸೇತುವೆಯನ್ನು ರಚಿಸಿದ ನಂತರ ಅದರ ಮೂಲಕ ಲಂಕೆಗೆ ಹೋಗಿ ರಾವಣನನ್ನು ವಧೆಗೈದು ಜಾನಕಿಯನ್ನು ಕರೆದುಕೊಂಡು ಬರುವಂತಹ ಸಮಯದಲ್ಲಿ ತನ್ನ ಬಾಣವನ್ನು ಧನುವನ್ನು ಊರಿ ಆ ಸೇತುವನ್ನು ಮುರಿದ ಅನ್ನುವಂತಹ ಒಂದು ಪ್ರತೀತಿ. ಇನ್ನೊಂದು ಕಡೆ ನೋಡಿದ್ರೆ ಅದಕ್ಕೆ ಬೇರೆಯೇ ಒಂದು ಕತೆ ಕೇಳ ಸಿಗುತ್ತದೆ. ಅಲ್ಲಿ ಸ್ಥಾಪಿತವಾದಂತಹ ಈಶ್ವರ ಲಿಂಗಕ್ಕೆ ಅಭಿಷೇಕ ಮಾಡುವುದಕ್ಕಾಗಿ ಸಿಹಿ ನೀರನ್ನು ಎಲ್ಲೂ ಇಲ್ಲದೆ ಇದ್ದಂತಹ ಸಂದರ್ಭದಲ್ಲಿ, ಕಡಲು ಅಂತ ಹೇಳಿದರೆ ಉಪ್ಪು ನೀರು ತಾನೆ, ಸಿಹಿ ನೀರು ಬೇಕಾಗಿ ಅದಕ್ಕಾಗಿ ರಾಮನು ಧನುವನ್ನು ಊರಿ ಸಿಹಿ ನೀರನ್ನು ತರಿಸಿದ ಅನ್ನುವಂತಹ ಒಂದು ಕತೆ. ಇದರಲ್ಲಿ ನಿಜ ಯಾವುದು, ಸುಳ್ಳು ಯಾವುದು, ಅಥವಾ ಕಲ್ಪನಾತೀತವಾದದ್ದ ಏನು ಅಂತೇಳಿ ನಮಗೆ ತಿಳಿಯದ್ದು. ಹಾಗೆ ಕಲ್ಪನೆಗೆ ಬಂದಂತಹ ಕತೆ ಅದು ಯಾವುದು ಸತ್ಯವಾಗಿರುವುದಿಲ್ಲ. ಯಾಕೆಂತ ಹೇಳಿದರೆ ಎಲ್ಲ ಕತೆಗಳು ಒಬ್ಬರ ಬಾಯಿಂದ ಒಬ್ಬರಿಗೆ ಹೋಗುವಾಗ ವಿಷಯಾಂತರ ಆಗಿ ಹೋಗ್ತಾ ಇರ್ತದೆ. ನಮಗೆ ಬೇಕಾದದ್ದು ಸತ್ಯವಾದ ಮಾಹಿತಿ ಯಾವುದು ಅಂತ ಹೇಳಿ ಕೇಳುವಂತಹ ಕುತೂಹಲ. ಯಾರತ್ರ ಕೇಳುವುದು? ಈ ನಡು ಮಧ್ಯಾಹ್ನದ ಹೊತ್ತಲ್ಲಿ ಈ ಮಳಲ ರಾಶಿಯಲ್ಲಿ ನಿಲ್ಲಲೇ ಸಾಧ್ಯವಿಲ್ಲ ಅಂತ ಹೋದ್ರಲ್ಲಿ ಯಾರು ಈ ಕಡಲ ತೀರಕ್ಕೆ ಬರುವವರು ಒಂದೋ ಎರಡೋ ಅವರು ನಮ್ಮಂಥವರೇ ಆಗಿರ್ತಾರೆ. ಸ್ವಲ್ಪ ತಿಳಿದುಕೊಂಡವರು, ಅವರಿಂದ ಕೇಳಿಪಟ್ಟವರು. ಆ ವಿಚಾರವನ್ನು ತಿಳಿಯುವುದಕ್ಕಾಗಿ ಸ್ವಲ್ಪ ಹಿರಿಯರೇ ಬೇಕು. ಇಲ್ಲಿ ಯಾರು ಅಂತವರು ಕಾಣುತ್ತಾ ಇಲ್ಲ. ನೋಡುವ ಯಾರಿದ್ದಾರೆ ಅಂತೇಳಿ ದೂರ ದೃಷ್ಟಿಯಿಂದ ನೋಡಿದ್ರೆ ದೂರದಲ್ಲಿ ಏನೋ ಒಂದು ಜೀವಿ ನನ್ನ ಚಾಕ್ಷುಷ ವಿದ್ಯೆಯ ಮೂಲಕ ಆ ಜೀವಿ ಯಾವುದು ಅಂತ ನೋಡಿದ್ರೆ ಇದೊಂದು ವನಚರ. ರಾಮ ಮಾತ್ರ ಅಲ್ಲ, ಗೊಣಗುತ್ತಾ ಉಂಟು. ಶ್ರೀರಾಮ ಅಲ್ಲ, ಈಗಿನ ಕಾಲದಲ್ಲಿ ಮಾತನಾಡುವ ಮಂಗ ಉಂಟು ಅಂತ ಹೇಳಿದ್ರೆ ಬಹಳ ಆಶ್ಚರ್ಯ ಆಗುತ್ತಾ ಉಂಟು. ನನಗೆ ಇಲ್ಲಿಯ ಮಾಹಿತಿ ಕೇಳುವ ಮೊದಲು ಈ ವನಚರನ ಬಗ್ಗೆ ವಿಚಾರಿಸುವ ಕುತೂಹಲ ನೋಡಿ. ಅಲ್ಲ, ನಾನು ಇಲ್ಲೇ ಇದ್ದುಕೊಂಡು ಅದೇನು ಯಾವುದು ಅಂತ ಹೇಳಿ ಯೋಚಿಸಿದ್ರೆ ಆಗ್ತದ? ಅದರ ಹತ್ತಿರಕ್ಕೆ ಹೋಗಬೇಕು. ಹಾಗಾಗಿ ಹತ್ತಿರಕ್ಕೆ ಹೋಗಿ ಒಮ್ಮೆ ಮಾತನಾಡುವ. ಅಯ್ಯ ವನಚರನೇ, ಆರಯ್ಯ ನೀನು
ವನಚರನೇ, ಅಯ್ಯ. ನಿನ್ನನ್ನು ಕಾಣುವಾಗ ನನಗೊಂದು ಕುತೂಹಲ. ಹ್ಮ್. 6 ವನಚರ ನೀನು ಓಹೋ. ಈ ರೀತಿ ಅಬುದಿ ತೀರದಲ್ಲಿ ನೆಲೆಸಿರುವ ಕಾರಣ ಏನು ಅಂತ. ಹಾ ಹಾ. ಅಲ್ಲ, ಹ್ಮ್. ನೀನೊಂದು ಕೋಡಗ, ಹಾ. ನೀನು ವಾಸಿಸುವಂತಹ ಪರಿಸರವ ಇದು? ಹ್ಮ್ ಹ್ಮ್. ಇಲ್ಲ, ಹಾ. ಕಾಡಿನಲ್ಲಿರಬೇಕಾದವ, ಮರದಿಂದ ಮರಕ್ಕೆ ಹಾರುತ್ತಾ ಹ್ಮ್. ಅಲ್ಲಿ ನಿನ್ನ ಜೀವನವನ್ನು ನಡೆಸುವವ. ಹಾ ಹಾ. ಆದ್ರೆ ಈಗ ನೋಡಿದ್ರೆ ನೀನಿರುವುದು ಈ ಸಮುದ್ರ ತೀರದಲ್ಲಿ. ಹ್ಮ್. ಅದೂ ಅಲ್ಲದೆ ಇನ್ನೂ ಒಂದು ಕುತೂಹಲದ ವಿಷಯ. ಏನದು? ಸುಡು ಬಿಸಿಲಿನಿಂದ ನೆತ್ತಿ ಕಾದಿದೆ, ಹಾ. ಕಾಲಾಡಿ ಮಳರ ರಾಶಿಯ ಆ ಬಿಸಿಲಿನ ಶಾಖಕ್ಕೆ ಹ್ಮ್. ಕಾಲಾಡಿ ಹ್ಮ್. ಅಷ್ಟು ಶಾಖ ಏರಿದೆ. ಹಾ. ಅಂತಹ ಒಂದು ಸಂದರ್ಭದಲ್ಲೂ ಹ್ಮ್. ನೀನು ಕುಳಿತಿರುವ ರೀತಿಯನ್ನು ನೋಡುವಾಗ ನನಗೆ ಬಹಳ ಆಶ್ಚರ್ಯ ಆದದ್ದು. ಹೌದಪ್ಪ, ಪ್ರಖರವಾದ ಸೂರ್ಯನ ಪ್ರಭೆಯಲ್ಲಾದರೂ ನಡೆಯಬಹುದು, ಆದರೆ ಸೂರ್ಯನ ಪ್ರಭೆಯಿಂದ ಬಿಸಿಯಾದ ಈ ಮರಳಿನ ಮೇಲೆ ನಡೆಯುವುದಕ್ಕೆ ಅಸಾಧ್ಯವೇ. ಅಂತಹ ಅಸಾಧ್ಯದ ಸ್ಥಿತಿಯಲ್ಲೂ ಕೂಡ ಹಾ. ನೀನು ಧ್ಯಾನದೋಪಾದಿಯಲ್ಲಿ ಕುಳಿತು ಹ್ಮ್. ಧ್ಯಾನ ಮಗ್ನನಾಗಿದ್ದೀಯಲ್ಲ, ಹಾ. ಮಾತ್ರವಲ್ಲ ಹ್ಮ್. ರಾಮ 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 ಅನ್ನಂತ ಗೊಣಗುತ್ತಾ ಇದ್ದಿ. ಹೌದು, ನನ್ನ ಆರಾಧ್ಯ ದೇವ, ನಿನ್ನ ಆರಾಧ್ಯ ದೈವ. ಹ್ಮ್. ಅದನ್ನು ನೋಡಿಯೇ ನನಗೆ ಬಹಳ ಆಶ್ಚರ್ಯ ಆದದ್ದು. ಆಹಾ. ಅಲ್ಲ, ಹಿಂದೆ ನಾನು ಕೇಳಿದ್ದೇನಪ್ಪ, ತ್ರೇತಾಯುಗದಲ್ಲಿ ಮಾತನಾಡುವ ಮಂಗ ಉಂಟು ಅಂತ. ಓಹೋ. ಹನುಮಂತ ಹ್ಮ್ ಹ್ಮ್. ದೈವತ್ವ ತುಂಬಿದವ ಅವ. ಹಾ. ಆದ್ರೆ ಈ ಯುಗದಲ್ಲೂ ಹ್ಮ್. ಮಾತನಾಡುವವ ಇದ್ದಾನೆ ಅಂತ ಹೇಳಿದ್ರೆ ನನಗೆ ಬಹಳ ಆಶ್ಚರ್ಯ ಆಗುದು. ಈಗ ನೋಡಿದ್ಯಲ್ಲ ನೀ ಇಲ್ಲಿ. ಹೌದು. ಹ್ಮ್. ಹಾಗಿರುವಾಗ ನೀನು ಯಾರು ಅಂತ ಕೇಳುವ ಕುತೂಹಲ. ಆಹಾ. ಅಲ್ಲ, ನೀನು ಯಾರು ಅಂತ ಹೇಳುವುದಕ್ಕಿಂತ ಮೊದಲು ನನ್ನ ಪರಿಚಯವನ್ನು ನಾನು ಮಾಡಿಕೊಳ್ಳುವುದು. ಹೌದು, ಅದು ಒಳ್ಳೇದು, ನಿನ್ನ ಪರಿಚಯ ಮಾಡಿದ. ಹೌದು. ಹ್ಮ್. ನಾನು ಮಧ್ಯಮ ಪಾಂಡವ ಅರ್ಜುನ. ಅರ್ಜುನ. ಹೌದು. ಅರ್ಥ. ಕಾರಣಾಂತರದಿಂದ ಹ್ಮ್. ತೀರ್ಥಾಟನೆಗೆ ಬಂದವ ನಾನು. ಹಾ ಹಾ. ಹೀಗೆ ಬರುತ್ತಾ ಹ್ಮ್. ಪವಿತ್ರ ಕ್ಷೇತ್ರಗಳನ್ನು ನೋಡಿ ಹ್ಮ್. ಅಲ್ಲಿಯ ಮಾಹಿತಿಗಳನ್ನು ತಿಳಿದು ಹಾ. ಮುಂದೆ ಮುಂದೆ ಸಾಗುತ್ತಾ ಬಂದದ್ದು ಈ ಧನುಷ್ಕೋಟಿಗೆ. ಓಹೋ. ಇಲ್ಲಿ ನೋಡುವಾಗ ಹ್ಮ್. ಇಲ್ಲಿಯ ವಿಚಾರಗಳನ್ನು ತಿಳಿಯಬೇಕೆಂಬ ಕುತೂಹಲ. ಬಯಕೆ. ಹ್ಮ್. ಆ ಕುತೂಹಲಕ್ಕಾಗಿ ಯಾರು ಇದ್ದಾರೆ, ಹ್ಮ್. ಇಲ್ಲಿಯ ಆ ಒಂದು ನಿಖರವಾದ ಮಾಹಿತಿಯನ್ನು ತಿಳಿಸುವವರು ಯಾರಿದ್ದಾರೆ ಅಂತ ಹುಡುಕಾಡುತ್ತಿರುವಂತ ಸಮಯದಲ್ಲಿ ಹಾ. ದೂರದಲ್ಲಿ ಕಂಡದ್ದು ನೀನು. ಓಹೋ. ನೀನು ನನಗೆ ಮಾಹಿತಿ ತಿಳಿಸ್ತೀ ಅನ್ನುವ ಕಾರಣದಿಂದ ಅಲ್ಲ, ಮತ್ತೆ. ಆದರೆ ಇಂತಹ ಒಂದು ವಾತಾವರಣದಲ್ಲೂ ಹ್ಮ್. ನೀನು ಕುಳಿತಿರುವ ಭಂಗಿಯನ್ನು ನೋಡಿದರೆ ಹಾ ಹಾ. ಅದನ್ನು ಕಂಡು ನನಗೆ ಬಹಳ ಆಶ್ಚರ್ಯ ಆದದ್ದು. ಓ. ಇವತ್ತು ನಿನ್ನೆ ನೀನು ಬಂದವ ಅಲ್ಲ, ಆಹಾ. ಎಷ್ಟೋ ಕಾಲದಿಂದ ದೀರ್ಘಕಾಲದ ತಪಸ್ಸಿನಲ್ಲಿ ತೊಡಗಿದವನ ಹಾಗೆ ಕಾಣುತ್ತಾ ಇದ್ದಿ. ಸರಿ. ಹಾಗಿರುವಾಗ ನನ್ನ ಪ್ರಶ್ನೆ, ಹ್ಮ್. ಆರು ನೀನು ವನಚರ, ಹ್ಮ್ ಹ್ಮ್. ನಿನ್ನ ಪರಿಚಯವನ್ನು ಹೇಳಬಲ್ಲೆಯ ಅಂತ. ಅಯ್ಯ, ಅನೇಕ ಕಾಲದಿಂದ ಈ ಕಡಲ ತೀರದಲ್ಲಿ ಮರಳ ರಾಶಿಯ ಮೇಲೆ ಏಕಾಂತವಾಗಿ ಧ್ಯಾನಾಸಕ್ತನಾಗಿ ಕುಳಿತುಕೊಂಡವನು ನಾನು. ಈ ಹೊತ್ತಿನಲ್ಲಿ ನನ್ನನ್ನು ಕಂಡಾಕ್ಷಣವೇ ನಿನ್ನಲ್ಲಿ ಕುತೂಹಲ, ಹೌದು, ಯಾರು ನೀನು ಎಂಬುದಾಗಿ ಅಲ್ವಾ? ಅಯ್ಯ, ಜನಕನಿಂದಲೇ ಆರಂಭಿಸಲೇ. ಪ್ರಾಣರೂಪ ಎನಿಪ ವಾಯುವೇ ಜನಕಾಗ ಕೇಳೆನಲು
ವಾಯುವೇ ಜನಕ. ಅಯ್ಯ, ಏನಯ್ಯ? ಪವಿತ್ರವಾದ ರಾಮೇಶ್ವರ ತೀರ್ಥಕ್ಷೇತ್ರವಿದು. ಹೌದು. ಈ ಪುಣ್ಯ ಕ್ಷೇತ್ರವನ್ನು ಸಂದರ್ಶಿಸುವುದಕ್ಕಾಗಿ ಸಹಸ್ರಾರು ಸಂಖ್ಯೆಯಲ್ಲಿ ಇಲ್ಲಿ ಯಾತ್ರಾರ್ಥಿಗಳು ಆಗಮಿಸುತ್ತಾರೆ. ಇಲ್ಲಿ ಸಮುದ್ರ ಸ್ನಾನವನ್ನು ಮಾಡಿದರೆ ವಿಶೇಷವಾದಂತಹ ಪುಣ್ಯ ಫಲವಿದೆ ಎನ್ನುವ ನಂಬಿಕೆ ಇದೆ. ಇದು ಇಲ್ಲಿಗೆ ಬಂದಂತಹ ಯಾತ್ರಾರ್ಥಿಗಳು ಯಾರು ಇದುವರೆಗೆ ನನ್ನನ್ನು ಮಾತನಾಡಿಸಿದ್ದೇ ಇಲ್ಲ. ಆದರೆ ನೀನು ಹಾಗಲ್ಲ, ನನ್ನನ್ನು ಕರೆದು ಮಾತನಾಡಿಸಿದ್ದಿ, ಸಂತೋಷವಾಯಿತು. ಆದರೆ ನಿನ್ನ ಮುಖವನ್ನು ನೋಡುವಾಗ ವಿರಕ್ತ ಭಾವ ಕಾಣಿಸುತ್ತಿದೆ. ಆದರೂ ಕ್ಷಾತ್ರ ತೇಜಸ್ಸು ಇದೆ. ಆಯುಧ ಪಾಣಿಯಾಗಿದ್ದಿ, ಬೆನ್ನಿನಲ್ಲಿ ತೂಣೀರ ಕಾಣಿಸುತ್ತಾ ಇದೆ. ಹೀಗಿರುವಾಗ ಯಾರು ಅಂತ ನನಗೆ ಆಶ್ಚರ್ಯ ಆದದ್ದು. ಈ ಆಯುಧ ಪಾಣಿಯಾಗಿದ್ದಿ, ಈ ಪವಿತ್ರವಾದ ಕ್ಷೇತ್ರದಲ್ಲಿ ಹೀಗೆ ತಿರುಗಾಡುತ್ತಾ ಬಂದವನು ನೀನು. ಯಾರು ಅಂತ ಪ್ರಶ್ನಿಸಿದ್ದೀಯಲ್ಲ, ಈ ಸಮುದ್ರ ತೀರದಲ್ಲಿ ರಾಮ ಧ್ಯಾನವನ್ನು ಮಾಡುತ್ತಾ ಕುಳಿತುಕೊಂಡ ಹನುಮಂತನಿದ್ದೇನೆ. ಪ್ರಾಣ ಸ್ವರೂಪನಾದಂಥ ಈ ಜಗತ್ತಿನಲ್ಲಿ ವಾಸಿಸುವ ಪ್ರತಿಯೊಂದು ಜೀವಿಗಳಿಗೂ ಪ್ರಾಣ ಸ್ವರೂಪನಾಗಿರುವಂತಹ ವಾಯುವೇ ನನ್ನ ತಂದೆ, ಅಂಜನಾ ದೇವಿ ನನ್ನ ತಾಯಿ. ಈ ಹಿಂದೆ ನನಗೆ ಸುಂದರ ಎನ್ನುವ ಹೆಸರು ಇತ್ತು. ಹಿಂದೊಮ್ಮೆ ದೇವೇಂದ್ರನ ವಜ್ರಾಘಾತಕ್ಕೆ ಸಿಲುಕಿ ನಿಶ್ಚೇಷ್ಟಿತನಾದಾಗ ಈ ಭುವಿಯಲ್ಲಿ ನಾನು ನಿಶ್ಚೇಷ್ಟಿತನಾಗಿದ್ದೆ. ಆಗ ದೇವಾದಿ ದೇವತೆಗಳ ಅನುಗ್ರಹದಿಂದ ಮೇಲೆದ್ದು ಬಂದ ಕಾಲಕ್ಕೆ ನಾನು ಈ ಕ್ಷೋಣಿಯಲ್ಲಿ ಅಕ್ಷೀಣ ಬಲನಾಗಿದ್ದೇನೆ. ಈಗ ಮಾತ್ರ ನಿನ್ನ ಕಣ್ಣಿಗೆ ಕ್ಷೀಣವಾಗಿ ಕಾಣಿಸುತ್ತಿದ್ದೇನೆ. ಈ ಅಂಬುದಿಯ ತೀರದಲ್ಲಿ ರಾಮ ಧ್ಯಾನವನ್ನು ಮಾಡುತ್ತಾ ಕುಳಿತುಕೊಂಡಂತಹ ಹನುಮಂತನಿದ್ದೇನೆ. ಏನು ನೀನು? ನೀನು ಹನುಮ? ಹನುಮನಿ ಎಂದೆಂಬೆ. ಏನು ಹೇಳ್ತಾ ಇದ್ದೀಯ ನೀನು? ತನುವ ನೋಡಿದರೆ ಮಾತನಾಡುವ
ಕಪಿ ನೀನು ಅಂತ ತಿಳಿದು ಯಾರು ಅಂತ ನಿನ್ನಲ್ಲಿ ಕೇಳಿದ್ದು ನೋಡು. ನಿನ್ನ ಉತ್ತರ ಹನುಮ. ಹೌದು, ನಾನೇ ಹನುಮಂತ. ಏನಯ್ಯ ನೀನು, ಏನು ತಮಾಷೆ ಮಾತನಾಡ್ತಾ ಇದ್ದೀಯಾ? ಸಂದೇಹ ಯಾಕೆ? ಅಲ್ಲ, ನಿನ್ನನ್ನು ನೋಡಿದ್ರೆ ನೀನು ಹನುಮನ ಹಾಗೆ ಕಾಣುತ್ತೀಯನಯ್ಯ. ಮತ್ತೆ ಹೇಗೆ ಕಾಣ್ತಿದ್ದೇನೆ? ನಾನು ಕೂಡ ಹಿರಿಯರಿಂದ ಕೇಳಿದವನೇ. ಹನುಮ ಅಂತ ಹೇಳಿದ್ರೆ ಯಾರು? ಹನುಮ ಎಂದೊಡನೆ ನನ್ನ ಮನಸ್ಸಿಗೂ ಅದೊಂದು ಕಲ್ಪನೆ ಇದೆ. ಹನುಮ ಅಂತ ಹೇಳಿದ್ರೆ ಹೀಗೇ ಇರ್ತಾನೆ ಅನ್ನುವಂಥದ್ದು. ಅವನ ವ್ಯಕ್ತಿತ್ವ ಎಂಥದ್ದು, ಅವನ ಆಕಾರ ಎಂತಹದ್ದು. ರಾಮನ ಬಂಟ ಹನುಮಂತ. ರಾಮ ಹೇಗೆ ದೈವತ್ವವನ್ನು ಹೊಂದಿದ್ದಾನೋ ಹಾಗೆ ಕೂಡ ಹನುಮನ ಶಕ್ತಿಯು. ಯಾಕೆಂದ್ರೆ ಅವನ ಬಂಟ, ಅವನ ದಾಸ. ಅದೂ ಅಲ್ಲದೆ ಹನುಮ ಅಂತ ಹೇಳಿದ್ರೆ 100 ಯೋಜನ ವಿಸ್ತಾರ ಹಾರಬಲ್ಲಂತಹ ಸಾಮರ್ಥ್ಯ ಉಳ್ಳವ. ತಿಳಿದುಕೊಂಡಿದ್ದೀನಿ. ಹೌದು. ತನ್ನ ಲಾಂಗೂಲವನ್ನೇ ಸುತ್ತಿ 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 ಅದರ ಮೇಲೆ ಕುಳಿತುಕೊಳ್ಳುವಂತಹ ಶಕ್ತಿ ಉಳ್ಳವ. ತನ್ನ ಲಾಂಗೂಲಕ್ಕೆ ಕೊಟ್ಟಂತಹ ಬೆಂಕಿಯಿಂದ ಇಡೀ ಲಂಕೆಯನ್ನೇ ಸುಟ್ಟವ. ಅಂತಹ ಧೀರ. ನೀನು ನೋಡಿದ್ರೆ ನಿನ್ನನ್ನು ನೋಡಿದ್ರೆ ಹನುಮನ ಹಾಗೆ ಕಾಣ್ತೀಯ ನೀನು. ಮತ್ತೆ ಕಾಣ್ತಾ ಇದ್ದೇನೆ. ಬಣ ಜುಣುಗಿನಂತಿಹುದು ನಿನ್ನ ಶರೀರ. ಏನಯ್ಯ ನೀನು, ಒಣಕಲು ಕಡ್ಡಿ ಹಾಗೆ ಇದ್ದಿ. ನಾನು ಹನುಮ ಅಂತ ಹೇಳ್ತಿ. ಬಹುಶಃ ನನಗನ್ನಿಸಿದ್ದು, ಇಲ್ಲಿ ನೀನು ಧ್ಯಾನದೋಪಾದಿಯಲ್ಲಿ ಕುಳಿತಿದ್ದೀಯಲ್ಲ, ಇಲ್ಲಿ ಬರುವ ಯಾತ್ರಾರ್ಥಿಗಳು ಹನುಮನ ಬಗ್ಗೆ ಮಾತನಾಡುವಾಗ ಅವನು ಹೀಗೆ ಇದ್ದಾನೆ ಹೀಗೆ ಇದ್ದಾನೆ ಅಂತ ಕೇಳಿ ನನ್ನ ಮುಖ ಕೂಡ ಊದಿಕೊಂಡಿದೆ. ನಾನು ಹನುಮನ ಹಾಗೆ ಇದ್ದೇನೆ, ನನ್ನ ಶರೀರ ಹನುಮನ ಆಕಾರದಲ್ಲಿದೆ, ನಾನು ಹನುಮನಿದ್ದೇನೆ. ಹನುಮ ರಾಮ ರಾಮ ಅಂತ ಹೇಳ್ತಾನೆ, ನಾನು ಕೂಡ ಹಾಗೆ ಹೇಳುತ್ತೇನೆ ಅನ್ನುವಂತಹ ಭ್ರಮೆಯಲ್ಲಿ ಕುಳಿತುಕೊಂಡ ಹಾಗೆ ಇದ್ದಿ ನೀನು. ಓಹೋ, ಸಂದೇಹವೇ ನಿಂಗೆ? ಅದೇ ಭ್ರಮೆ. ಯಾಕೆ ನಿನಗೆ? ಯಾಕೆಂತ ಹೇಳಿದ್ರೆ ಹನುಮನ ಕಾಯ ಹೇಗೆ ಘನತರದ ಕಾಯಬಹುದು. ಅದು ಅಲ್ಲದೆ ಅವನು ತನ್ನ ಕಾಯವನ್ನು ಎಷ್ಟು ಎತ್ತರಕ್ಕೂ ಏರಿಸಬಲ್ಲ, ಅಷ್ಟೇ ಕುಗ್ಗಿಸಬಲ್ಲ. ನಿನ್ನನ್ನು ನೋಡಿದ್ರೆ ಹಾಗನಿಸುವುದಿಲ್ಲಯ್ಯ. ಮತ್ತೆ ಬಣ ಜುಣಗಿನಂತೆ ನಾನು ಆಗಲೇ ಹೇಳಿದನಲ್ಲ, ಆ ತರದ ಒಂದು ಕಾಯ ನಿನ್ನದು. ನೀನು ನೋಡಿದ್ರೆ ಹನುಮ. ಏನಯ್ಯ ಇದು, ತಮಾಷೆ ಮಾಡುವ ಹೊತ್ತ ಇದು? ಏನು ಮಾತನಾಡ್ತಾ ಇದ್ದೀನಿ ನೀನು? ದೇಹವನ್ನು ನೋಡಿ ನಿನಗೆ ಸಂದೇಹ ಅಲ್ವೇ? ಹೌದು. ಕೇಳಯ್ಯ ಹೇಳಯ್ಯ ನಮ್ಮ ತನು ಬಡವಾದುದ ಏನಯ್ಯ? ನನ್ನ ಶರೀರ ನೋಡಿ ನನಗೆ ಸಂದೇಹ ಅಲ್ವಾ? ಹೌದು. ಕೇಳಿ, ಈಗ ಈ ಹಿಂದಿನ ಯುಗದ ಪೂರ್ವದಲ್ಲಿ, ಅಂದರೆ ತ್ರೇತಾಯುಗದಲ್ಲಿ ಉದಾತ್ತನಾದಂತಹ ಪರಮ ಶ್ರೇಷ್ಠನಾದಂತಹ ಪುರುಷೋತ್ತಮನಿದ್ದ ಶ್ರೀರಾಮಚಂದ್ರ. ಆತ ತನ್ನ ಕಾಲದಲ್ಲಿ ಬಹಳಷ್ಟು ಪ್ರಭಾವವನ್ನು ಬೀರಿದ್ದ. ಆತನ ಸಮಕಾಲೀನನಾಗಿ ಆತನ ಜೊತೆಗೂಡಿ ಬಾಳಿ ಬದುಕಿದ ಧನ್ಯ ಜೀವಿ ನಾನು. ಓಹೋ. ಶ್ರೀರಾಮಚಂದ್ರನ ಮಡದಿಯಾದಂತಹ ಸೀತಾಮಾತೆಯನ್ನು ದುಷ್ಟ ರಾವಣ ಅಪಹರಿಸಿಕೊಂಡು ಹೋದಂತಹ ಸಂದರ್ಭದಲ್ಲಿ ಆಕೆಯ ಇರುವಿಕೆಯನ್ನು ತಿಳಿದುಕೊಳ್ಳುವುದಕ್ಕಾಗಿ ನಮ್ಮ ವಾನರ ಸೇನೆಯನ್ನು ಕರೆಸಿದ. ಆಗ ಆತನ ಪರಮ ಆಪ್ತನಾಗಿ ಶ್ರದ್ಧಾ ಭಕ್ತಿಯಿಂದ ಆತನ ಸೇವೆಯಲ್ಲಿ ತೊಡಗಿಕೊಳ್ಳುವುದಕ್ಕಾಗಿ ನಾನು ಮುಂದೆ ಬಂದೆ. ಆ ನಂತರ ಶ್ರದ್ಧೆಯಿಂದ ಸೀತಾಮಾತೆಯ ಇರುವಿಕೆಯನ್ನು ತಿಳಿಸಿಕೊಟ್ಟವನು ನಾನು.
ಆಮೇಲೆ ಸುಗ್ರೀವನ ಸಖ್ಯವನ್ನು ಹೊಂದಿ 77 ಕೋಟಿ ಕಪಿನಾಯಕರುಗಳು 18 ಪದ್ಮ ವಾನರರು ಸೇರಿ ಈ ಸಾಗರದತ್ತ ಬಂದಂತಹ ನಾವು ಸಮುದ್ರರಾಜನ ಅನುಗ್ರಹದಿಂದ ಮಹಾ ಬಲಶಾಲಿಯಾದಂತಹ ನೀಳನ ಮುಂದಾಳತ್ವದಲ್ಲಿ ಇಲ್ಲಿಂದ ಲಂಕೆಗೆ 100 ಯೋಜನ ದೂರದ ಶರದಿಗೆ ಸೇತುವೆಯನ್ನು ನಿರ್ಮಿಸಿದೆವು. ಅದು ಕೇವಲ 5 ದಿನದಲ್ಲಿ. ಆಗ ಬಲಿಷ್ಠವಾದಂತಹ ಕಲ್ಲು, ಬಂಡೆ, ಮರ, ಮಣ್ಣು ಇವುಗಳನ್ನೆಲ್ಲ ಹೊತ್ತುಕೊಂಡು ದೊಡ್ಡ ಆನೆಗಳಂತಹ ದೊಡ್ಡ ದೊಡ್ಡ ಪರ್ವತಗಳು, ತಲೆಯಲ್ಲಿ 2, ಹೆಗಲಲ್ಲಿ 8, ಕೈಗಳಲ್ಲಿ 4, ಬೆನ್ನಲ್ಲಿ 4, ಬಾಲದಲ್ಲಿ 2 ಹೀಗೆ ಹೊತ್ತುಕೊಂಡು ಮುಂದೆ ಮುಂದೆ ಸಾಗುತ್ತಾ ಬಂದೆವು. ಆಮೇಲೆ ಬಲಿಷ್ಠವಾದಂತಹ ಆ ಸೇತುವೆಯನ್ನು ನಿರ್ಮಿಸಿದೆವು. ಆಗ ಇದನ್ನು ನೋಡಿ ಅಂಬರದಲ್ಲಿ ದೇವಾದಿ ದೇವತೆಗಳು ಹಾಡಿ ಹೊಗಳಿದರು. ಸಂಭ್ರಮದಿಂದ ಸಂತೋಷಿಸಿದ ಆ ಕ್ಷಣವದು. ಆದರೆ ಈಗ ಹೇಳಿದೆಯಲ್ಲ ಇಷ್ಟು ಕ್ಷೀಣವಾಗಿದ್ದೆ ಅಂತ, ಆಗ ಮಾಡಿದಂತಹ ಪ್ರಯಾಸದ ಕೆಲಸದಿಂದಲೋ ಏನೋ ಈಗ ನನ್ನ ಕೈಕಾಲುಗಳೆಲ್ಲ ಒಳ ಸರಿದು ಸ್ಥೂಲ ದೇಹ ಈಗ ಕ್ಷೀಣವಾಗಿದೆ. ಅಯ್ಯ, ಏನು ಕೆಸರಿನಲ್ಲೇ ಇರಲಿ, ನೀರಿನಲ್ಲೇ ಇರಲಿ, ಚಿನ್ನ ಹೇಗೆ ಚಿನ್ನವಾಗಿಯೇ ಕಾಣುತ್ತದೆಯೋ ಹಾಗೆ ನಾನು ಹನುಮಂತನಿದ್ದೇನೆ. ಏನು ಹೊತ್ತುಕೊಂಡದ್ದರಿಂದ ನಿನ್ನ ಕಾಯ ಹೀಗಾದದ್ದ? ಹೌದು. ನನ್ನಕ್ಕಿಂತಲೂ ಹೆಚ್ಚು ಚೆನ್ನಾಗಿ ನಿನ್ನ ಕಥೆಯನ್ನು ಹೇಳುತ್ತಾ ಇದ್ದಿ. ಯಾಕಂದ್ರೆ ದಿನಾಲು ಕೇಳುತ್ತಿ ಕಾಣ್ತದೆ ಹನುಮನ ಕತೆ. ಬಹಳ ಚೆನ್ನಾಗಿದೆ, ಬಹಳ ಚೆನ್ನಾಗಿದೆ. ಯಾಕೆ ಹೊರಬೇಕಿತ್ತು? ಮತ್ತೆ ಹೇಗೆ? ಹನುಮಂತ ಹೇಳುವ ನೀನು ನಿನ್ನ ಕಾಯ ಯಾಕೆ ಹೀಗೆ ಅಂತ ಕೇಳಿದ್ರೆ ನಿನ್ನ ಉತ್ತರ ರಾಮಸೇತು ನಿರ್ಮಿಸುವಲ್ಲಿ ಕಷ್ಟಪಟ್ಟಂತಹ ಕಾರಣ ಈಗ ಶರೀರ ಹೀಗೆ ಆಗಿದೆ. ಹೌದು. ಅಲ್ಲಯ್ಯ, ಹನುಮನ ಶರೀರ ಏನು? ವಜ್ರ ಶರೀರ. ಹಾಗಿರುವಾಗ ಅಷ್ಟೆಲ್ಲ ಹೊತ್ತುಕೊಂಡಿದ್ರು ಕೂಡ ಈ ರೀತಿ ಆಗಲಿಕ್ಕೆ ಸಾಧ್ಯ ಉಂಟಾ ಹೇಳು? ಏನು ಹೇಳಿದೆ? 77 ಕೋಟಿ ಕಪಿನಾಯಕರು, 18 ಪದ್ಮ ವಾನರ ಸೇನೆಗಳು. ಹೌದು. ಅಷ್ಟು ಇದ್ದರೂ ಕೂಡ 5 ದಿನದಲ್ಲಿ. ಹೌದು, ಕೇವಲ 5 ದಿನದಲ್ಲಿ. ಕೇವಲ 5 ದಿನದಲ್ಲಿ. ಚೆನ್ನಾಗಿದೆ. ಒಂದು ವೇಳೆ ಅಷ್ಟೆಲ್ಲ ಹೊತ್ತು ತಲೆಯಲ್ಲಿ 2, ಹೆಗಲಲ್ಲಿ 8, ಇನ್ನು ಬಾಲದಲ್ಲಿ 2. ಬಾಲದಲ್ಲಿ 2. ಅಬ್ಬಬ್ಬಬ್ಬಬ್ಬಾ, ಅಷ್ಟು ಹೊರಿಸಿ ಅಷ್ಟು ಕಷ್ಟ ಪಡ್ತೇನೆ ಅಂತ ಹೇಳುವ ಹಾಗೆ ರಾಮ ಮಾಡ್ಲಿಕ್ಕೆ ಸಾಧ್ಯ ಉಂಟಾ? ಕಪಿಗಳೇ ತನ್ನ ಸೇವಾ ರೂಪದಲ್ಲಿ ಮಾಡಿದ್ದು ಅಂತ ಇರುವಾಗ ರಾಮ ಅಂತಹ ನೋವನ್ನು ಕೊಡ್ಲಿಕ್ಕೆ ಸಾಧ್ಯವೇ ಇಲ್ಲ. ರಾಮನ ಬಗ್ಗೆ ನಾನು ತಿಳಿದುಕೊಂಡವನೇ ಇದ್ದೇನೆ. ಅದೂ ಅಲ್ಲದೆ ಒಂದು ವೇಳೆ ಅಷ್ಟೆಲ್ಲ ಕಷ್ಟ ಯಾಕೆ ಪಡಬೇಕು? ಮತ್ತೆ ಹೇಗಯ್ಯ? ನಾನು ಬಾಣದಿಂದ ನಿರ್ಮಿಸುವುದಿಲ್ವಾ? ಹೇಗೆ? ಬಾಣ ನೀವು ಕೇವಲ 5 ದಿನದಲ್ಲಿ 77 ಕೋಟಿ ಕಪಿನಾಯಕರು ಬೇಡ, ಮತ್ತೆ 5 ದಿನವೂ ಬೇಡ, 5 ಗಳಿಗೆಯಲ್ಲೇ ನಾನು ಬಾಣದಿಂದ ನಿರ್ಮಿಸಬಲ್ಲೆ. ಏನು ಹೇಳಿದೆ? ನಾನು ನನ್ನ ಬಾಣದ ಸಾಹಸ ಏನು ಅಂತ ನಿನಗೆ ಗೊತ್ತುಂಟಾ? ಏನು? ಏನೆಲ್ಲ ಮಾಡಿದ್ದೇನೆ ಗೊತ್ತುಂಟಾ? ಪಾರ್ಥ,
ಈ ಅರ್ಜುನನ ಬಿಲ್ಗಾರಿಕೆಯ ಸಾಮರ್ಥ್ಯ ಏನು ಅಂತ ನಿನಗೆ ತಿಳಿದಿದೆಯೋ? ಏನು ಪಾರ್ಥ ಏವಂ ಧನುರ್ಧರ, ಬಿಲ್ಗಾರಿಕೆಯಲ್ಲಿ ನನ್ನನ್ನು ಮೀರಿಸಿದವರೇ ಇಲ್ಲ. ಓಹೋ. ಹಾಗಿರುವಾಗ ನಾನು ನನ್ನ ಬಾಣದ ಸಾಹಸಗಳನ್ನು ನೀನು ತಿಳಿದಿದ್ದೀಯ. ಏನೆಲ್ಲ ಮಾಡಿದ್ದೇನೆ? ಏನೆಲ್ಲ ಮಾಡಿದ್ದಿ? ಕಾಂಡವನ ದಹನದ ಸಂದರ್ಭದಲ್ಲಿ ಚಪ್ಪರವನ್ನು ನಿರ್ಮಿಸಿದವನು ನಾನು. ಅಷ್ಟಲ್ಲ, ಅದೆಲ್ಲ ಬೇಡ, ಸುರಪನ ಐರಾವತವನ್ನೇ ಭೂಮಿಗಿಳಿಸಿದವ. ಹೇಗೆ? ನನ್ನ ಮಾತೆ ಕುಂತಿದೇವಿ ಗಜಗೌರಿ ವ್ರತವನ್ನು ಮಾಡಬೇಕಂತ ಬಯಕೆ ಹೇಳಿದ್ದಲ್ಲಿ ಅವಳ ಬಯಕೆಯಂತೆ ನಿನಗೆ ಮಣ್ಣಿನ ಗಜ ಬೇಡ ಮಾತೆ, ಸುರಪನ ಐರಾವತವನ್ನೇ ಭೂಮಿಗಿಳಿಸುವೆ ಹೇಳಿದವನು ನಾನು. ಅದಕ್ಕಾಗಿ ಒಂದು ಪತ್ರವನ್ನು ಬರೆದು ಬಾಣದ ಮುಖೇನ ಇಂದ್ರನಿಗೆ ಕಳಿಸಿದ್ದು. ಪತ್ರವನ್ನು ಬರೆದ? ಹೌದು. ಆ ಬಾಣ ಹೋಗಿ ತಾಗಿದ್ದೆ ಇಂದ್ರ ಸಭೆಯ ವಜ್ರಗಂಬಕ್ಕೆ, ಸೀಳಿಯೇ ಹೋಯಿತು. ಅದನ್ನು ನೋಡಿ ಹೆದರಿಕೊಂಡವ ಇಂದ್ರ. ಆದರೂ ಕೂಡ ಸುಮ್ಮನಿದ್ದ ಕಾಲಕ್ಕೆ ನಾರದರು ಹೇಳಿದ್ದು, ನೋಡು, ಕೇವಲ ಪತ್ರ ಬರೆದು ಈ ವಜ್ರಗಂಬ ಏನಾಯಿತು ನೋಡು, ಅದೇ ಸೀಳಿ ಹೋಗಿದೆ. ಅವನ ಕೋಪ ನಿನಗೆ ತಿಳಿದಿಲ್ಲ, ಹಾಗಾಗಿ ನೀನು ಐರಾವತವನ್ನು ಕಳುಹಿಸುವುದೇ ಉತ್ತಮ ಎಂಬುದಾಗಿ. ಅದಕ್ಕಾಗಿ ಅದನ್ನು ಯೋಚಿಸಿದಂತಹ ಇಂದ್ರ ಹೇಳಿದ, ಆಗಲಿ, ಐರಾವತವನ್ನು ನಾನು ಕಳಿಸುವೆ, ಆದರೆ ಅದಕ್ಕೆ ಬೇಕಾದಂಥ ಮಾರ್ಗವನ್ನು ನೀನೇ ಸಿದ್ಧಪಡಿಸಬೇಕು. ಆಗಲಿ ಎಂದು ಹೇಳಿ ಸಿದ್ಧಪಡಿಸಿದ್ದೆ. ಒಂದರ ಹಿಂದೆ ಒಂದು ಬಾಣಗಳನ್ನು ಹೊಡೆದು ಅಂಬರಕ್ಕೆ ಏಣಿಯನ್ನು ರಚಿಸಿದೆ. ಆ ಏಣಿಯ ಮೂಲಕ ಐರಾವತವು ಮಾತ್ರವಲ್ಲ, ಅಲ್ಲಿ ಅಂತಹ ಯಕ್ಷರು, ಕಿನ್ನರು, ಗಂಧರ್ವರು, ದೇವತೆಗಳು ಎಲ್ಲರೂ ಬಂದು ಕೆಳಗಿಳಿದು. ಅಲ್ಲ, ಐರಾವತ ಬರುವುದಕ್ಕೆ ಏಣಿ ಬೇಕಾ? ಮಾರ್ಗ ಬೇಕೇ ಬೇಕಲ್ವಾ? ಹಾರಿಕೊಂಡು ಬರ್ಲಿಕ್ಕೆ ಸಾಧ್ಯ ಇಲ್ಲ ತಾನೆ. ಹಾಗಿರುವಾಗ ಅಲ್ಲಿ ವ್ರತವನ್ನು ಪೂರೈಸಿ ಪೂಜೆ ಮುಗಿಸಿದ ನಂತರ ಹಾಗೆ ಅದೇ ಏಣಿಯ ಮೇಲೆ ಎಲ್ಲವನ್ನು ಐರಾವತವನ್ನು ಸ್ವರ್ಗಲೋಕಕ್ಕೆ ಕಳಿಸಿಯೋ ಆಯಿತು. ಅಂತಹ ಧೀರ ನಾನು. ಹಾಗಿರುವಾಗ ಕೇವಲ 5 ದಿನ ಅಲ್ಲ, 5 ಗಳಿಗೆಯಲ್ಲಿ ರಾಮ ಸೇತುವಿನ ಸಮೀಪದಲ್ಲಿ ನನ್ನ ಬಾಣದ ಮುಖೇನ ನಾನು ಸೇತುವೆಯನ್ನು ರಚಿಸಬಲ್ಲೆ. ತರುಚರರು ನೀವು, ಏನು ನಿಮಗೆ ಒಂದು ಸೇವೆ ಕೆಲಸ ಬೇಕು ಅಂತ ಹೇಳಿ ರಾಮ ಕೊಟ್ಟದ್ದು ವಿನಃ ಅದನ್ನು ಕೇಳಿ ಅದರ ಮುಖೇನ ನಾನು ಏನು ಸಾಧಿಸಬಲ್ಲೆ ಅಂತ ನಾನು ಹೇಳಿದ್ದು. ಅಲ್ಲ, ಐರಾವತವನ್ನೇ ಧರೆಗೆ ಇರಳಿಸಿದೆ ಅಂತ ಹೇಳಿದ್ಯಲ್ವ ನೀನೀಗ? ಅದೇನು ದೊಡ್ಡ ಮಹಾ ಕೆಲಸ, ತಂದೆ ಮಗನ ವ್ಯವಹಾರ ಅಲ್ವಾ ಅದು? ಕಿರಿದು ಉಳ್ಳವರು ನೀವೆಂಬರಿಗೆ ಯಮಗಾಯ್ತು ಎಂಬ ಪಾರ್ಥನ ಅಬ್ಬರದ ನುಡಿಯಂ ಕೇಳ್ದು ಕನಲು ತೆಂದ ಮಾರುತಿಯು ಎನ್ನುವುದೆಂದೆಯು ಮಾನವ. ಏನು ಹೇಳ್ತಾ ಇದ್ದೀವಿ? ಇದ್ದಿ, ಮನುವಿನ ವಂಶದಲ್ಲಿ ಜನಿಸಿದವರು ನೀವು ಎಂದು ಗೌರವದಿಂದ ಮಾತನಾಡಿಸಿದರೆ ಅಹಂಕಾರದ ಮಾತುಗಳನ್ನು ಆಡುತ್ತಿದ್ದೆ ಅಲ್ಲ. ಶಸ್ತ್ರಾಸ್ತ್ರಗಳಲ್ಲಿ ಪಾರಂಗತನಿದ್ದೇನೆ, ಧನು ಶರಗಳುಂಟು, ಪ್ರಪಂಚದಲ್ಲಿ ಯಾರು ಮಾಡದಂತಹ ಸಾಧನೆಯನ್ನು ನಾನು ಮಾಡುತ್ತೇನೆ ಅಂತ ಪೌರುಷದ ಮಾತುಗಳನ್ನು ಆಡುತ್ತಾ ಇದೆಯಲ್ಲ. ಕೇವಲ ಶರದಿಂದಲೇ ಸೇತುವೆಯನ್ನು ನಿರ್ಮಿಸಬಲ್ಲೆ ಎಂದು ಪೌರುಷದ ಮಾತುಗಳನ್ನು ಆಡುತ್ತಿದ್ದೀಯಲ್ಲ. ಇದ್ದವನೇ ನಾನು. ಶ್ರೀರಾಮಚಂದ್ರ ಹೇಳಿದಂತಹ ಧರ್ಮ ಮಾರ್ಗದಲ್ಲಿ ಸಾಗುತ್ತಿರುವಾಗ ತರುಚರರು ನೀವೇನು ಮಹಾ ಎಂದು ಅಣಕವಾಡಿದೆಯಲ್ಲ. ಹೌದು, ರಾಮಚಂದ್ರ ಮಾಡಿದಂತಹ ಕಾರ್ಯದ ಹಿನ್ನೆಲೆ ಏನು ಎಂದು ತಿಳಿಯದೆ ಮಾತನಾಡಬೇಡ. ಆತ ಮಾಡಿದಂತಹ ಕಾರ್ಯ ಲೋಕ ಕಲ್ಯಾಣಾರ್ಥಕ್ಕಾಗಿ, ದುಷ್ಟ ರಾವಣ ಕುಂಭಶ್ರವಣರನ್ನು ಸಂಹರಿಸುವುದಕ್ಕಾಗಿ. ಹೀಗೆ ಲೋಕೋತ್ತರವಾದ ಕೀರ್ತಿಗೆ ಪಾತ್ರನಾದಂತಹ ಶ್ರೀರಾಮಚಂದ್ರ ಕಟ್ಟಿದಂತಹ ಸೇತುವನ್ನು ಅಪಹಾಸ್ಯ ಮಾಡಿ ಅವನ ವ್ಯಕ್ತಿ
ವ್ಯಕ್ತಿತ್ವಕ್ಕೆ ಕಳಂಕ ತೊಡಿಸುತ್ತೆ ಅಂದಾದ್ರೆ ಕ್ಷೀಣವಾದ ಈ ನನ್ನ ದೇಹ ಬೆಳೆದು ನಿಂತ್ರೆ ಏನಾದೀತು ಗೊತ್ತೇ? ಮಗುವೇ ಜಗವ ಮುಕ್ಕುವೆ ಜಗವನು ದಿಕ್ಕುವೆ ಯಮನನು ಸಿಕ್ಕಿಸಿ ಭೈರವನ ತಕ್ಕು ಬಜಾರದ ಗರ್ವ ವಿಧೇತಕ್ಕೆ ಸೊಕ್ಕಿಲಿಗಳ ಹದಿರು. ಅಯ್ಯ, ಏನು? ಶಸ್ತ್ರಾಸ್ತ್ರಗಳಲ್ಲಿ ಪಾರಂಗತನಾದ ಶ್ರೀರಾಮಚಂದ್ರ ಏನು ತಿಳಿಯದವನೆಂದು ಭಾವಿಸಿದೆಯಾ? ಋಷಿಕಲ್ಪವನ್ನು ದೇವಕಲ್ಪವನ್ನು ಒಪ್ಪಿಸಿ ಮಾಡಿದಂತಹ ಈ ಕಾರ್ಯದಲ್ಲಿ ಶ್ರೀರಾಮಚಂದ್ರ ಕಟ್ಟಿದ ಸೇತುವೆಯನ್ನು ಅಪಹಾಸ್ಯ ಮಾಡ್ತಾ ಇದ್ದೀಯಲ್ಲ. ಆತನ ಕಟ್ಟಿದ ಸೇತುವೆಗೆ ಅಪಹಾಸ್ಯ ಮಾಡಿ ನಿನ್ನ ಬಿಲ್ಲು ಬತ್ತಳಿಗೆಯನ್ನು ತೋರಿಸ್ತಿಂತಾದ್ರೆ ಏನು ಮಾಡ್ತಾನೆ ಗೊತ್ತೇ? ಈ ಜಗತ್ತನ್ನು ಸೃಷ್ಟಿಸಿದ ಬ್ರಹ್ಮನೇ ಬರಲಿ, ಲಯಕರ್ತನೇ ಬರಲಿ, ಅಥವಾ ಯಮದಂಡವೇ ಬಂದರೂ ಕೂಡ, ಅಥವಾ ಭೈರವನೇ ಬಂದರೂ ಕೂಡ ಆತನ ದಾಡೆಯನ್ನು ಮುರಿದು ಪ್ರಾಣವನ್ನೇ ತೆಗೆಯಬಲ್ಲೆ. ದೊಡ್ಡ ಶರದಿ ನೀ ಕಟ್ಟಿದ ಸೇತುವೆಯನ್ನು ತಟ್ಟನೆ ಮೆಟ್ಟಿ ಪುಡಿ ಪುಡಿ ಮಾಡದೆ ಹೋದರೆ ರಾಮನ ಬಂಟ ಹನುಮಂತನೇ ಅಲ್ಲ ಎಂದು ತಿಳಿ. ಓಹೋ, ನಾನು ರಾಮನನ್ನು ಅಪಹಾಸ್ಯ ಮಾಡಿದ್ದಲ್ಲ, ಆದರೆ ಅವನ ಹಾಗೆ ಕಷ್ಟಪಟ್ಟು ಸೇತುವೆ ರಚಿಸಬೇಕೆಂದಿಲ್ಲ. ಸುಲಭದಲ್ಲಿ ಬಾಣ ಮುಖೇನ, ಈ ಶರದ ಮುಖೇನ ಸೇತುವೆಯನ್ನು ರಚಿಸಬಹುದು ಎಂದು ಹೇಳಿದ್ದು. ಹಾಗೆಯೇ ಕೂಡ ನೀನೇನು ಶಪಥ ಮಾಡಿದೆ ಅಲ್ಲ, ನೋಡುವ 3 ಬಾರಿಗೆ ನಾನು ರಚಿಸ್ತೇನೆ. ನೋಡುವ ಗೈವೇನದರನು 3 ಬಾರಿಗೆ 3 ಬಾರಿಗೆ. ನಾನು ಹಾರುವೆ ನಟ್ಟಿ ಕುಂಡವನೆಂದು ರಣಧೀರ ಪಾರ್ಥನು ಬೆಳ್ದನವಾಗಂದು. ಯಲಾವನಚರನೆ ಏನು ಹೇಳಿದೆ? ಶರ ಸೇತುವೆಯನ್ನು ನಿರ್ಮಿಸಿದ್ದಲ್ಲಿ ಪಾದದಿಂದ ಮೆಟ್ಟಿ ಮುರಿದೆಯ. ನೋಡುವ ಹಾಗಾದ್ರೆ ನಾನು 3 ಬಾರಿಗೆ ಸೇತುವೆಯನ್ನು ರಚಿಸ್ತೇನೆ. 3 ಬಾರಿಯೂ ನೀನು ಮುರಿದೆ ಅಂತಾದ್ರೆ ಅಗ್ನಿ ಕುಂಡಕ್ಕೆ ಹಾರಿ ನನ್ನ ಪ್ರಾಣ ತ್ಯಾಗ ಮಾಡುತ್ತೇನೆ. ನಾನು ನನ್ನ ಶಪಥವನ್ನು ಹೇಳಿದೆ. ಒಂದು ವೇಳೆ ನೀನು ಮುರಿಯದೆ ಹೋದಲ್ಲಿ ಏನು ಮಾಡುತ್ತೀ? ಅಯ್ಯ, ಏನು? ನಿನ್ನ ಹಾಗೆ ಅಷ್ಟು ಸುಲಭದಲ್ಲಿ ನನಗೆ ಸಾವು ಸಂಭವಿಸದು. ಯಾಕೆಂದ್ರೆ ನಾನು ವಜ್ರ ಶರೀರಿ, ಆದ್ದರಿಂದ ಬೆಂಕಿಯು ನನ್ನನ್ನು ಸುಡಲಾರದು, ನೀರು ನನ್ನನ್ನು ನೆನೆಸಲಾರದು, ಯಮನ ದಂಡವು ನನ್ನನ್ನು ಹಿಂಸಿಸಲಾರದು. ಹಾಗಾಗಿ ಒಂದು ವೇಳೆ ನೀನು ಶರದಿಂದ ಸೇತುವೆಯನ್ನು ನಿರ್ಮಿಸುತ್ತೀಯ ಅಂತಾದ್ರೆ, ಅದನ್ನು ಮುರಿಯುವುದಕ್ಕೆ ನನಗೆ ಅಸಾಧ್ಯವಾದರೆ ಏನು ಮಾಡುತ್ತೇನೆ ಗೊತ್ತೇ? ಏನು? ಇದುವರೆಗೆ ನಾನು ರಾಮನ ದಾಸನಾಗಿದ್ದವನು, ಇನ್ನು ಮುಂದೆ ನಿನ್ನ ದಾಸನಾಗಿ ಬರುತ್ತೇನೆ. ಹೌದಾ? ನೋಡುವ ಹಾಗಾದ್ರೆ ಎಂದ ನುಡಿಗೆಳ್ದಂದ ಮಾರ್ಥನು ನಾನು ಮಾಡಿದ ಶಪಥಕ್ಕೆ ಪ್ರತಿಯಾಗಿ ನೀನು ಕೂಡ ಪ್ರತಿಜ್ಞೆ ಮಾಡಿದೆಯಲ್ಲ, ಹಾಗಾದ್ರೆ ನೋಡಿಯೇ ಬಿಡಬೇಕು. ನೋಡೋಣ ನೋಡೋಣ. ನೋಡು, ಈಗಾಗಲೇ ಒಂದು ಮೊದಲ ಬಾಣದಿಂದ ಶರವ ಸೇತುವೆಯನ್ನು ನಿರ್ಮಿಸಿದ್ದೇನೆ. ನೋಡು. ಜೈ ಶ್ರೀರಾಮ್. ಇದು ನೀ ನಿರ್ಮಿಸಿದ ಸೇತುವೆಯನ್ನು ನನ್ನ ಎಡಕಾಲ ಪಾದದ ಕಿರು ಬೆರಳಿನಿಂದ ಒತ್ತಿ ಮುರಿದಿದ್ದೇನೆ. ನೋಡು, ಒಂದು
ಶರ ವಿಫಲವಾದರೆ ಏನಾಯ್ತು? ಇನ್ನೂ 2 ಶರಗಳಿವೆ. 2ನೇ ಶರದಿಂದ ಸೇತುವೆಯನ್ನು, ಅದಕ್ಕಿಂತಲೂ ದೃಢಕಾಯವಾದಂಥ ಸೇತುವೆಯನ್ನು ನಿರ್ಮಿಸಿದ್ದೇನೆ ನೋಡು. ಜಯ ಜಯ ಶ್ರೀರಾಮಚಂದ್ರ. ಇದೋ ನೀ ನಿರ್ಮಿಸಿದ ಸೇತುವೆಯನ್ನು ನನ್ನ ಎಡಕಾಲ ಪಾದದ ಕಿರುಬೆರಳಿಂದ ಒತ್ತಿ ಒತ್ತಿ ಮುರಿದು ಹಾಕಿದ್ದೇನೆ ನೋಡು. ಒಂದು ಇದ್ದರೂ ಕೂಡ ಅದು ಬಲವಾದದ್ದೇ. ಹಾಗಾಗಿ 3ನೇ ಶರದಿಂದ ಬಲಿಷ್ಠವಾದ ಸೇತುವೆಯನ್ನು ನಿರ್ಮಿಸಿದ್ದೇನೆ. ಜಯ ಜಯ ರಘುನಂದನ. ಇದು ನೀನು ನಿರ್ಮಿಸಿದಂತಹ ಈ ಸೇತುವೆಯನ್ನು ನನ್ನ ಎಡಕಾಲ ಪಾದದ ಕಿರು ಬೆರಳಿಂದ ಒತ್ತಿ ಒತ್ತಿ ಮುರಿದು ಹಾಕಿದ್ದೇನೆ. ಅಯ್ಯೋ ಎಲೆ ಮಾನವನಿ ಸಲಕೈ ಚಳ್ಳಕದಿ ಬಲಿದಿ ಹಸೇತುವದೇನಾಯ್ತು, ಈ ಬಲಿದಿ ಹಸೇತುವದೇನಾಯ್ತು. ಓ ಮಾನವನಿ ಸಲಕೈ ಚಳ್ಳಕದಿ ಬಲಿದಿ ಹಸೇತುವದೇನಾಯ್ತು. ಬಲಿಮುಖರೈ ನಾವು ಬಲುಬಟರೈ ನೀವು, ಬಲಿಮುಖರೈ ನಾವು ಬಲುಬಟರೈ ನೀವು, ಸಲುವುದೇ ನಿಮಗೀ ಪೌರುಷವು. ಆಡಿದ ಭಾಷೆಯ ಮಾಡಲು ನಿನ್ನಲಿ ಕೂಡದಿದ್ದರೆ ನೀ ನಡೆಬೇಗ. ಕಡೆನು ನಿನ್ನನು ಹೇಳಿ ಪಡೆನು ತಲಿ ಕೂಡ ಜರೆದ ನಾತನನಾಗ. ಎಲೆ ಮಾನವನಿ ಬಲಕೈ ಚಳಕದಿ ಬಲಿದಿಯ ಸೇತುವೆದೇನಾಯ್ತು, ಏನಾಯ್ತು? ಅಯ್ಯ ವೀರಭಾರ್ಥ, ಏನಾಯ್ತಪ್ಪ? ನಿನ್ನ ಪೌರುಷ, ಪಂಥ, ಪರಾಕ್ರಮ ಏನಾಯ್ತು? ಧನುಶರಗಳಿಂದ ಬಹಳಷ್ಟು ಸಾಧಿಸ್ತೇನೆ ಅಂತ ಹೇಳಿದ್ಯಲ್ಲ, ಏನಾಯ್ತು ನಿನ್ನ ಭುಜಬಲದ ಪರಾಕ್ರಮ? ನೀವೆಲ್ಲ ಪಾರ್ಥಿವ ಕುಲದವರು, ನಾವು ವಲಿಮುಖರು, ನಮ್ಮಿಂದ ಏನಾದೀತು ಎಂದು ಹೇಳಿದೆಯಲ್ಲ. ಈಗಲಾದರೂ ತಿಳಿಯಿತಲ್ಲ ರಾಮದಾಸನನ್ನು ಕೆಣಕಿದರೆ ಏನಾಗುತ್ತದೆ ಎಂದು. ಅಯ್ಯ, ಲೋಕ ರೂಢಿಯಲ್ಲಿ ಒಂದು ಮಾತಿದೆ, ದೇವರು ಮೆಚ್ಚುವಂತಹ ಕೆಲಸವನ್ನು ಮಾಡಬೇಕು ಎಂದು. ನನ್ನ ಆರಾಧ್ಯ ದೇವನಾದ ಶ್ರೀರಾಮಚಂದ್ರನಿಗೆ ಬೇಕಾಗಿ ಶ್ರದ್ಧೆಯಿಂದ ಲೋಕ ಕಲ್ಯಾಣಕ್ಕಾಗಿ ವಾನರ ಸಮೂಹದಿಂದ ಮಾಡಿದಂತಹ ಸೇತು. ಆದರೆ ನೀನು ಶ್ರೀರಾಮನಿಗೆ ಪ್ರತಿಸ್ಪರ್ಧಿಯಾಗಿ ಮಾಡಿದಂತಹ ಸೇತು ಏನಾಯಿತು? ನಾನು ಕಾಲಿಟ್ಟ ತಕ್ಷಣವೇ ಪುಡಿಯಾಗಿ ಹೋಯಿತಲ್ಲ. ಅಯ್ಯ, ಇಲ್ಲಿ ನಡೆದಂತಹ ವಿಚಾರವನ್ನು ನಾನು ಯಾರಿಗೂ ಹೇಳುವುದಿಲ್ಲ. ನೀನು ಅಗ್ನಿಗೆ ಹಾರಬೇಕೆನ್ನುವ ಹಠ ನನಗೇನೂ ಇಲ್ಲ. ಆದ್ದರಿಂದ ಬಂದ ಪಥವನ್ನೇ ಹಿಡಿದು ನಡೆಯ ಮುಂದೆ, ನಡೆಯಲಿಂದ. ಅಕಟಕಟ ಅಕಟ ಅಕಟ ಎದಗಿವನಲಿ ಸಕ್ಕಿ ಪಂಥವ ಗೈರೆ ನಿರುದಿಲಿ. ಯಾಕೆ ಬೇಕಾಗಿತ್ತು ನನಗಿದೆಲ್ಲ? ಮಕ್ಕಳಾಟಿಕೆ ಮುಂದುವರಿದುದೇ, ದಯವು ಮಾಡುದೆ
ಹೋಯಿತು. ನಾನು ಬಂದ ಕಾರ್ಯವೇನು? ಅದನ್ನು ಮಾಡುವುದು ಬಿಟ್ಟು ಏನು ಮಾಡಿ ಆಯಿತು? ತೀರ್ಥಾಟನೆಗೆಂತ ಬಂದಂದವು ನಾನು. ಇಲ್ಲಿಯ ಪ್ರಪಂಚ ಪರ್ಯಟನೆ ಮಾಡುತ್ತಾ ತೀರ್ಥಕ್ಷೇತ್ರಗಳನ್ನು ಸಂದರ್ಶಿಸಿ ಒಂದಷ್ಟು ಮಾಹಿತಿಯನ್ನು ಪಡೆಯಬೇಕು, ಒಂದಷ್ಟು ವಿಚಾರಗಳನ್ನು ತಿಳಿಯಬೇಕು. ಇಲ್ಲಿಯ ಭರತಖಂಡದ ವೈಭೋಗಗಳನ್ನು ನೋಡಿ ಸಂತೋಷಿಸಬೇಕು ಅನ್ನುವ ಹಾಗೆ ಬಂದವನು ನಾನು. ಆದರೆ ಇಲ್ಲಿ ಬಂದು ಈ ವನಚರನನ್ನು ಕಂಡು ಕುತೂಹಲದಿಂದ ಮಾತನಾಡಿಸಿದ್ದೇ ತಪ್ಪಾಗಿ ಹೋಯ್ತಲ್ಲ. ಮಾತನಾಡಿದ್ದು ಸರಿಯಪ್ಪ, ಹೋಗಿ ಹೋಗಿ ವಾದಕ್ಕಿಳಿದೆ. ಇದು ಮಕ್ಕಳಾಟಿಕೆ ಅಲ್ವಾ? ನನ್ನ ಘನತೆ ಎಂಥದ್ದು ಅಲ್ಲ. ಈ ವನಚರನೊಂದಿಗೆ ವಾದಕ್ಕಿಳಿದು ನಾನು ಸೋಲಬೇಕಾಯ್ತಲ್ಲ ಈಗ. ಆದರೂ ಕೂಡ ಅಂತಹ ಬಲಿಷ್ಠ ಕಪಿ ನನಗೆ ಬಹಳ ಆಶ್ಚರ್ಯ ಆದದ್ದು. ಅದೂ ಅಲ್ಲದೆ ಶರವನ್ನು ಮುರಿಯುವಾಗಲೂ ರಾಮ 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 ಎನ್ನುತ್ತಾ ರಾಮ ಸ್ಮರಣೆಯನ್ನು ಮಾಡುತ್ತಲೇ ಮುರಿದ. ಆದರೆ ನಾನು ಕೃಷ್ಣನ ಆಪ್ತ ಸಖನಾಗಿ ಒಂದು ಗಳಿಗೆಯೂ ನಾನು ಅವನ ಸ್ಮರಣೆ ಮಾಡಲಿಲ್ವಲ್ಲ. ಶರಸೇತುವನ್ನು ನಿರ್ಮಿಸುವಾಗಲೂ ಈ ವಾದಕ್ಕೆ ತೊಡಗುವಾಗಲೂ ಅವನ ಸ್ಮರಣೆಯನ್ನೇ ಮಾಡದೆ ಹೋದೆ. ಹಾಗಾದ್ರೆ ಇದು ನನ್ನ ಸೊಕ್ಕುತನ ಅಲ್ಲದೆ ಇನ್ನೇನು? ಪ್ರತಿ ಗಳಿಗೆಯಲ್ಲೂ ಕಾಪಾಡುವವನು ಆ ಕೃಷ್ಣ. ಹಾಗಿರುವಾಗ ಅವನನ್ನು ಮರೆತು ವ್ಯವಹರಿಸಿದರೆ ಏನಾಗುತ್ತದೆ ಎಂಬುದಕ್ಕೆ ನಾನೇ ಉದಾಹರಣೆ ಅದೆಯಲ್ಲ. ಇರಲಿ, ಹೇಗೂ ಪಂಥದಲ್ಲಿ ಸೋತಾಯಿತು. ಸೋತ ನಾನು ಶಪಥ ಮಾಡಿದಂತೆ ನಾನೇನು ಮಾಡಬೇಕೀಗ? ಅಗ್ನಿಗೆ ಹಾರಬೇಕು. ಅವನೇನೋ ಹೇಳಿದ, ಯಾರಲ್ಲಿ ಹೇಳುವುದಿಲ್ಲ ಹಾಗೆ ಹೋಗು, ಸಾಯಬೇಕು ಅಂತ ಇಲ್ಲ ಅಂತ. ಆದರೆ ನಾನು ವಚನ ಭ್ರಷ್ಟನಾದರೆ ಲೋಕದ ಜನರು ಆಡಿಕೊಳ್ಳುವುದಿಲ್ವೇ? ಹಾಗಾಗಿ ನಾನು ಇತ್ತ ಮಾತಿನಂತೆ ಅಗ್ನಿಗೆ ಹಾರುವುದೇ ಲೇಸು. ಅದಕ್ಕಾಗಿ ನನ್ನ ಶರಮುಖೇನ ಅಗ್ನಿಯನ್ನು ಸೃಷ್ಟಿಸಿದ್ದೇನೆ. ಕೃಷ್ಣನನ್ನೇ ಸ್ಮರಣೆ ಮಾಡುತ್ತಾ, ಕೃಷ್ಣ ನಾನು ನಿನಗಾಗಿ ನನ್ನ ತನುವನ್ನು ಸಮರ್ಪಿಸುತ್ತೇನೆ ಎನ್ನುತ್ತಾ ಸಮರ್ಪಣಾ ಭಾವದಿಂದ ಅವನನ್ನೇ ಸ್ಮರಿಸುತ್ತಾ 3 ಬಾರಿ ಅಗ್ನಿಗೆ ಸುತ್ತುವರಿದೆ. ಸುತ್ತುವರಿದು ಈಗ ಅವನಿಗೆ ಆ ಅಗ್ನಿಗೆ ಹಾರಬೇಕು ಅನ್ನುವುದಕ್ಕಾಗಿ ಹೆಜ್ಜೆ ಮುಂದುವರಿಸಿದ್ದೇನೆ. ಕೃಷ್ಣ ಎನ್ನುತ್ತ ಮನವಾರ ನಿಂದಿರೇ ವೃದ್ಧ ವಿಪ್ರಾಕಾರದಲ್ಲಿ ಹರಿವಂದು ಶ್ರೀ ಹರಿವಂದು ನುಡಿದ ಇದೇನು ಇದೇನೆನುತ್ತ ಧರ್ಮ ಸಂಸ್ಥಾಪನೆಗಾಗಿ ವಸುದೇವ ದೇವಕಿಯರ ಮಗನಾಗಿ ಜನಿಸಿದವನು ನಾನು. ಭಕ್ತ ದುಷ್ಟರ ನಡುವೆ ಸಂಘರ್ಷ ಆದರೆ ಸಮಸ್ಯೆ ಇಲ್ಲ. ಆದರೆ ಭಕ್ತರ ನಡುವೆ ಸಂಘರ್ಷವಾದಾಗ ನಮಗೂ ಒಂದು ಸಮಸ್ಯೆ. ಇಲ್ಲಿ ಹೀಗೆ ಆಯ್ತಲ್ಲ, ಈಗ ಹೊಸ ಚಿಗುರು ಹಳೆ ಬೇರು ಕೂಡಿರಲು ಮರ ಸೊಬಗು, ಹೊಸ ಯುಕ್ತಿ ಹಳೆ ತತ್ವದೊಡಗೂಡೆ ಧರ್ಮ. ಹೊಸ ಚಿಗುರಾಗಿ ಬೆಳೀತಾ ಇದ್ದಾನೆ ನಮ್ಮ ಅರ್ಜುನ. ರಾಮ ಜನಿಸುವುದಕ್ಕೆ ಮೊದಲೇ ರಾಮಾವತಾರದ ಹಿನ್ನೆಲೆ ತಿಳಿದವನಂತೆ ಹನುಮಂತ. ಇವನು ಹಳೆ ಬೇರು. ಅರ್ಜುನ ಸಾಧನೆಯ ಒಂದು ಪ್ರತೀಕ, ಸಾಧನೆಯ ಒಂದು ಮುಖವೇ ಅವನು. ಧರ್ಮದ ತಳಹದಿಯನ್ನೇ ನೆಲೆಯೂರಿ ನಿಂತವನು ಹನುಮಂತ. ಇವರೀರುವರು ಒಂದಾಗುವಾಗ ನನಗೊಂದಷ್ಟು ಸಹಾಯವಾದೀತು ಅಂತ ಭಾವಿಸಿದವನು ನಾನು. ಆದರೆ ಇಲ್ಲೀಗ ಸ್ವಲ್ಪ ಇಕ್ಕಟ್ಟಾಯ್ತಲ್ಲ ಅಂತ. ಇವರು ಜೊತೆಗೂಡಿದ್ದಾರೆ, ಒಂದಾಗ್ತಾ ಇಲ್ಲ, ಸಂಘರ್ಷ. ಅವನಿಗೆ ಸ್ವಲ್ಪ, ಅರ್ಜುನನಿಗೆ ಸ್ವಲ್ಪ ನಾನು ಎನ್ನುವ ಅಹಂಭಾವ. ಇವನು
ರಾಮನನ್ನು ಕಾಣಬೇಕು ಅಂತ ಹೇಳುವ ತವಕದಲ್ಲಿ ಇದ್ದಾನೆ. ಹಾಗಾಗಿ ಇವರೀರುವರ ಸಮಸ್ಯೆಯನ್ನು ಒಂದಾಗಿಸುವ ಕೆಲಸ ನನ್ನಿಂದ ಆಗಬೇಕೀಗ. ಅವರೀರುವರ ಮಧ್ಯೆ ನಾನೀಗ ಹೋಗುವುದು ಹೇಗೆ, ಅದು ಸಮಸ್ಯೆ ನನಗೆ. ರಾಮಾವತಾರಲ್ಲಿ ಹೋದನೋ ಅರ್ಜುನ ಯಾವುದೋ ಒಂದು ವೇಷ ಬಂತು ಅಂತ ತಿಳ್ಕೊಂಡನು. ಕೃಷ್ಣಾವತಾರದಲ್ಲಿ ಹೋದರೆ ಹನುಮಂತ ನನ್ನನ್ನು ನಂಬುವುದಕ್ಕಿಲ್ಲ. ಏನು ಮಾಡುವುದು? ಇರುವರಿಗೂ ಹಿತ ಆಗುವಂತಹ ಒಂದು ವೇಷ ನನ್ನದಾಗಬೇಕೀಗ. ಹೇಗೆ? ಇರುವರು ಹಿರಿಯರಿಗೆ ಒಂದು ಗೌರವ ಕೊಡುವವರೇ. ಹಾಗಾಗಿ ವೃದ್ಧ ಬ್ರಾಹ್ಮಣನಾಗಿ ನಾನು ಹೋಗುವುದು ಉಚಿತ ಅಂತ. ಹಾಗಾಗಿ ಈಗ ನನ್ನ ಪಯಣ ವೃದ್ಧ ಬ್ರಾಹ್ಮಣನಾಗಿ ರಾಮೇಶ್ವರಕ್ಕೆ. ನಿಲ್ಲು 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 ನಿಲ್ಲು, ಹಾರಬೇಡ ಹಾರಬೇಡ ಹಾರಬೇಡ. ಏನು ಸ್ವಾಮಿ ನೀವು ಸುತ್ತ ಬರ್ತಾ ಇದೆಯಲ್ಲ? ವಿಪ್ರೋತ್ತಮರೇ, ನಿಮಗೆ ನಮಸ್ಕಾರ, ವಂದಿಸಿಕೊಂಡಿದ್ದೇನೆ ನೋಡಿ. ನಮಸ್ಕಾರ ಕೊಡು, ಮನಸ್ಸಾಯ್ತಲ್ಲ ನಿನಗೆ. ಸುತ್ತು ಬರೋದ್ರಲ್ಲೇ ಇದ್ದೀಯಾ ಅಂತ ತಿಳ್ಕೊಂಡೆ ನಾನು. ವಾಯುಪುತ್ರ ಹನುಮಂತನಿದ್ದೇನೆ. ಆಂಜನೇಯ, ಆಶೀರ್ವಾದ ಮಾಡಿದ್ದೇನೆ ಇಬ್ಬರಿಗೂ. ಏನಿದು ಏನಿದು ನೋಡು. ನಿಮ್ಮಲ್ಲಿ ಸಂವಾದ ಸಾಕಯ್ಯ ತಡೆಯಿರಿ, ನಾನು ಕೇಳಿಕೊಂಡ ಪೆನದ ನೀನದೇ ಕಟ್ಟಿಯನು ಮನದ ಅನುಮಾನವಿಲ್ಲದೆ ಹಾರಿದ ಪೇ ಹಾರ್ತೇನೆ ಅಂತ ಹೊರಟಿದೀಯಲ್ಲ. ನಿರಾದವನಾರು ಪರಮಾನವರೊಳು ಕಟಕಟ ಸುಮ್ಮನೆ. ಏನಿದು ನಿಮ್ಮಲ್ಲಿ ಸಂವಾದ ಸಾಕಯ್ಯ ತಡೆಯಿರಿ, ನಾನು ಕೇಳಿಕೊಂಡ ಪೇನದ ಸಾಕಯ್ಯ ತಡೆಯಿರಿ, ನಾನು ಕೇಳಿಕೊಂಡ ಪೇನದ. ಏನಿದು ನಿಲ್ಲು ನಿಲ್ಲು ನಿಲ್ಲು, ಹಾರಬೇಡ. ಸ್ವಾಮಿ, ಸಾಯ್ಲಿಕ್ಕೆ ಹೋದವನನ್ನು ನೀವು ನಿಲ್ಲಿಸಿದ್ದೀರಿ, ಯಾಕೆಂತ ಗೊತ್ತಿಲ್ಲ. ನಿನಗೆ ನಾನು ಆಶೀರ್ವಾದ ಮಾಡಿದ್ದೇನು? ಆಯುಷ್ಮಾನ್ ಭವ ಅಂತ. ಅಲ್ಲ, ಸಾಯ್ಲಿಕ್ಕೆ ಹೊರಟಿದ್ದೇನೆ ಸ್ವಾಮಿ, ಆಯುಷ್ಮಾನ್ ಭವ ಅಂತ ಹೇಳ್ತೀರಲ್ಲ ನೀವು, ಇದು ಹೇಗೆ ಸಾಧ್ಯ? ಬ್ರಾಹ್ಮಣ ಹೇಳಿದ ಮಾತು ಅದು ಹುಸಿ ಆಗ್ಲಿಕ್ಕಿಲ್ಲ. ಆದ್ರೆ ನಾನು ಸಿದ್ಧನಾಗಿದ್ದೇನಲ್ಲ ಇಲ್ಲಿ. ಅದಕ್ಕೆ ಈಗ ನೀನು ಅಲ್ಲ, ನಿನ್ನ ನೋಡುವಾಗ ಒಂದು ಸಂಸ್ಕಾರವಂತನಾಗಿ ಕಾಣ್ತೀನಿ ನೀನು. ಈಗ ಸಂಸ್ಕಾರ ಮಾಡಿಕೊಳ್ಳಿಕ್ಕೆ ಹೊರಟಿದ್ದಿ, ಅದನ್ನು ಏನು ಮಾಡೋದು? ಸಂಸ್ಕರಿಸಲಿಕ್ಕೆ ಬಂದದೀಗ ನಾನು. ಓಹೋ, ಹೌದು. ಈಗ ನಾನು ಎಲ್ಲಿದ್ದೆ ಗೊತ್ತುಂಟಾ? ಎಲ್ಲಿ? ರಾಮೇಶ್ವರದ ತುತ್ತ ತುದಿಯ ಒಂದು ಮಹಡಿಯಲ್ಲಿದ್ದೆ. ಅಲ್ಲಿ ನನಗೆ ಕಂಡದ್ದು ಹೊಗೆ. ಅಲ್ಲಿ ಕೆಳಗಿಳಿದು ಕೇಳಿದೆ ನಾನು, ಅಲ್ಲಿ ಹೊಗೆ ಕಾಣ್ತಾ ಉಂಟು, ಎಂತ ಏನಾದ್ರೂ ಹೋಮ ಹವನ ಆಗ್ತಾ ಉಂಟಾ ಅಂತ. ಅಂದ್ರೆ ಒಂದು ಊಟಕ್ಕೆಲ್ಲ ಹೋಗ್ಬಹುದಲ್ಲ ಹಾಗೆ ಕೇಳಿದ್ದೆ ನಾನು. ಆಗ ಅವರು ಹೇಳಿದ್ದೆಂತ, ಈಗ ಸ್ವಲ್ಪ ಹೊತ್ತು ತಡದ್ರಲ್ಲಿ ಊಟ ಸಿಗ್ತಿತ್ತು ನಿಮಗೆ. ಅದು ಹೋಮ ಹವನ ಅಲ್ಲ, ಮಾರಣ ಹೋಮ ಆಗ್ತಾ ಉಂಟು ಅಂತ ಹೇಳಿದೆ. ಅದೇ ಹೇಳಿದ್ದು, ಸ್ವಲ್ಪ ತಡದ್ರೆ ಸ್ವಲ್ಪ ಊಟ ಸಿಗುತ್ತಿತ್ತು ಅಂತ. ಹಾಗಾಗಿ ಒಂದಲ್ಲ 3 ದಿವಸ ಸಿಕ್ತಿತ್ತು. ಅದು ಬಿಡು, ಅದೆಲ್ಲ ಆಗಬಾರ್ದು ಅಂತ ಈಗ ನಾನು ಬಂದದ್ದು. ಹಾಗೆ ಓಡೋಡಿ ಓಡೋಡಿ ಬಂದದ್ದು ನೋಡು. ಒಂದು ಕೈ ನಿನ್ನ ರಟ್ಟೆಯಲ್ಲಿ ಹಿಡ್ಕೊಂಡಿದ್ದೇನೆ, ಇನ್ನೊಂದು ಕೈ ನನ್ನ ದೋತರದಲ್ಲಿ ಉಂಟು. ಬಿಚ್ಚಿದ್ರೆ ಕಷ್ಟ ಅಂತ ಗೊತ್ತಾಗ್ಲಿಲ್ಲ ಸ್ವಾಮಿ, ಯಾಕೆ ಅಂತ ಗೊತ್ತಾಗ್ಲಿಲ್ಲ. ಹಾಗೆ ಈಗ ತಡೆದದ್ದು ನಿನ್ನನ್ನು. ಅಲ್ಲ ಮಹಾರಾಯ, ಇದು ಎಂತದಿದು? ಇದು ದಕ್ಷಿಣ ಭಾಗ. ಎಲ್ಲರೂ ಸಾಯುವುದಕ್ಕೆ ಹೋಗುವುದು ಕಾಶಿಗೆ, ಉತ್ತರ ಭಾಗಕ್ಕೆ. ನೀನು ದಕ್ಷಿಣ ಭಾಗಕ್ಕೆ ಬಂದು ಇಲ್ಲಿ ಸಾಯ್ಲಿಕ್ಕೆ ಹೊರಟಿದ್ದೀಯಲ್ಲ. ಪುಣ್ಯಕ್ಷೇತ್ರ ಅಲ್ವಾ ಇದು ಕೂಡ? ಆಗಬಾರ್ದು ಈಗ. ಹೌದು, ಅಲ್ಲ ನಿಮ್ಮಲ್ಲಿ ಏನೋ ಒಂದು ಆಗಿದೆ ಅಂತ ನನಗೆ ಸ್ಪಷ್ಟ, ಸಂಘರ್ಷ ಆಗಿದೆ ಅಂತ. ಅಷ್ಟಕ್ಕೂ ಇದು ಆಗಬೇಕಾ? ಈ ಒಂದು ಅಗ್ನಿ ಕಾರ್ಯ ನಿನ್ನದು, ಇದು ಅಗ್ನಿ ಕಾರ್ಯವಲ್ಲ. ನೀನು ಸುತ್ತು ಬಂದು ಬೀಳ್ಲಿಕ್ಕೆ ಹೊರಟದ, ಸುತ್ತು ಬರ್ತಾ ಇದ್ದಿ, ಇವನು ನೋಡ್ತಾ ಇದ್ದಾನೆ ಶಂಭುವಿನ ಹಾಗೆ, ಇನ್ನು ಸುತ್ತು ಬರ್ತಾ ಇದ್ದಿ ಎಂತಂತಲೇ ನನಗಿದು ಅರ್ಥ ಆಗುದಿಲ್ಲ. ಹಾಗಾಗಿ ಈಗ ನಾನು ತಡೆದು ನಿಲ್ಲಿಸಿದ್ದು. ಒಂದು ಈ ಒಂದು ಏನು ಒಂದು ಈ ಒಂದು ಮಾತುಕತೆಗೆ ಒಂದು ಏನು ಅಂತ್ಯ ಇಲ್ವಾ? ಅದಕ್ಕೆ ಸಾಯೋದೇ ಒಂದು ಮುಖ್ಯವಾ? ಹಾಗಾಗಿ ನಾನು ನಿಲ್ಲಿಸಿದೀಗ. ಒಂದು ಜೀವನ ಅಂತ ಹೇಳಿದ್ರೆ ಅದು ಅಷ್ಟು ಪ್ರಾಮುಖ್ಯವಾದಂಥದ್ದು. ಎಷ್ಟು ಸಾಧನೆ ಮಾಡ್ಲಿಕ್ಕುಂಟು. ಅದು ನೀನು ಯುವಕನಿದ್ದಿ, ಇಂತಹ ಒಂದು ಪ್ರಾಯದಲ್ಲಿ ಸಾಯ್ಲಿಕ್ಕೆ ಹೊರಟಿದ್ದೀಯಲ್ಲ. ಹಾಗಾಗಿ ನಾನು ಕೇಳಿದ್ದು, ಏನದು ನಿಮ್ಮೊಳಗೆ ಸಂವಾದ? ನನಗೊಂದು ಸ್ವಲ್ಪ ಹೇಳ್ಬೋದಾ, ವಿವರಿಸ್ಬೋದಾ?
ಸ್ವಾಮಿ ಏನಾದ್ರೂ ನನ್ನಿಂದ ಆಗುವುದನ್ನು ಪರಿಹಾರ ಕೊಡುವ ಅಂತ. ಕೇಳಿ. ಒಬ್ಬ ಬ್ರಾಹ್ಮಣ ಅಲ್ವಾ, ಇದನ್ನೆಲ್ಲ ನೋಡಿ ನನಗೆ ಆಗುದಿಲ್ಲ. ನುಡಿಯಲು ಎಂದು ಕಪಟ ವಿಪ್ರ ನುಡಿಯಲು ಕೇಳುತ್ತಲ ಸಂಕ್ರಾಂತನಾತ್ಮಜ ಪೇಳ್ದನವನೊಳು ಕೇಳುತ್ತಲ ಸಂಕ್ರಾಂತನಾತ್ಮಜ ಪೇಳ್ದನವನೊಳು ಬಂಧಿಸಿದೆ ಮೂವೇಳೆ ಕೂರ್ಗಣೆಯಿಂದ ಸೇತುವನದನು ಮುರಿದರೆ ಏನೇನು ಬಂಧಿಸಿದೆ ಮೂವೇಳೆ ಸೇತುವನದನು ಬಲ್ಪಿಂದ ಮುರಿದರೆ ಕುಂದದ ಅಗ್ನಿಯ ಪಕ್ಕ ಪೆನುತ ಎಂದೆನೀ ಕವಿವರನ ಕೈಯಲಿ ನಾನೇ ಹಾಕಿದ್ದೆ ಸ್ವಾಮಿ ಈ ಪ್ರತಿಜ್ಞೆಯನ್ನು. ಓಹೋ, ಕವೆನುತ್ತಾನೆಂದೆನೀ ಕಪಿವರನ ಕೈಯಲಿ ಬ್ರಾಹ್ಮಣೋತ್ತಮರೇ, ಅರ್ಜುನ. ಸಾಯ್ಲಿಕ್ಕೆ ಹೊರಟವನನ್ನು ತಡೆದವರು ನೀವು. ಹೌದು. ಏನದು ನಿಮ್ಮಲ್ಲಿ ಸಂವಾದ ಅಂತ. ಅಲ್ಲ, ಸಾಯ್ಲಿಕ್ಕೆ ಹೇಗೂ ಹೊರಟಿದ್ದೇನೆ, ನಿಮಗೆ ಸಂಪೂರ್ಣ ಕಥೆಯನ್ನು ಹೇಳಿಯೇ ಸಾಯುವ. ಹೇಳಲೇಬೇಕೀಗ, ಹೇಳದೆ ಸಾಯ್ಬಾರ್ದು. ಹೌದು, ನಾನು ಮಧ್ಯಮ ಪಾಂಡವ ಅರ್ಜುನ. ಓಹೋ, ಯಾವುದೋ ಒಂದು ನಿಬಂಧನೆಗೆ ಒಳಗಾಗಿ ಪ್ರಪಂಚ ಪರ್ಯಟನೆಗೆ ಹೊರಟವ. ಓಹೋ, ಹಾಗೆ ತೀರ್ಥಕ್ಷೇತ್ರಗಳನ್ನೆಲ್ಲ ಸಂದರ್ಶಿಸಿ ಆಯಾ ಪ್ರದೇಶದ ಮಾಹಿತಿಗಳನ್ನು ಪಡೆದು ಅಲ್ಲಿಯ ವೈವಿಧ್ಯತೆಯ ಸೊಬಗನ್ನು ನೋಡಿ ಆ, ಮರಳಿ ಬರುತ್ತಾ ಬರುತ್ತಾ ಬಂದದ್ದು ಈ ರಾಮೇಶ್ವರಕ್ಕೆ. ಅಲ್ಲ, ನಿನಗೆ ವಿವೇಕದ ಒಂದು ಪ್ರತೀಕವೇ ನೀನು. ಹೌದು. ಹಾಗಾಗಿಯೇ ಇಲ್ಲಿ ಬಂದವನು ಇಲ್ಲಿ ಕಡಲ ತೀರದಲ್ಲಿ ಇಲ್ಲಿಯ ಮಾಹಿತಿಗಳನ್ನು ಪಡೆಯಬೇಕು ಅನ್ನುವ ಹಾಗೆ ಯೋಚಿಸುತ್ತಿರುವಾಗ ಕಡಲ ತೀರದಲ್ಲಿ ಕಂಡದ್ದು ನನಗದೊಂದು ಪ್ರಾಣಿ. ಓಹೋ, ದೂರದಿಂದ ನೋಡಿದಾಗ, ನನ್ನ ಚಾಕ್ಷುಷ ವಿದ್ಯೆಯಿಂದ ದೂರದಿಂದ ನೋಡಿದಾಗ ನನಗೆ ಕಂಡದ್ದು ವನಚರನ ಹಾಗೆ. ಹಾ ಹಾ, ಬಹಳ ಆಶ್ಚರ್ಯ ಆಯಿತು ಸ್ವಾಮಿ ನನಗೆ. ಓಹೋ, ಈ ಸುಡು ಬಿಸಿಲಿನಲ್ಲಿ, ಈ ಕಾದ ಮರಳ ರಾಶಿಯಲ್ಲಿ ಧ್ಯಾನದೋಪಾದಿಯಲ್ಲಿ ಕುಳಿತು ಗೊಣಗುತ್ತಾ ಇತ್ತು ರಾಮ ರಾಮ ಅಂತ ಹೇಳಿ. ಅದು ಆಶ್ಚರ್ಯಾಗಿ ನಾನು ಕೇಳಿದ್ದು. ಆಗ ಹಾಗೆ ಇದ್ದನ ಇವನು. ಹೌದು, ಅಂಬುದಿಯ ತೀರದಲ್ಲಿ ಆ, ಧ್ಯಾನಾಸಕ್ತನಾಗಿ ಕುಳಿತುಕೊಂಡವ ನಾನು. ಆ, ಸನೇಹಕ್ಕೆ ಬಂದು ಕೇಳಿದ, ಆರು ವನಚರ ನೀನು ಅಂತ. ಅಷ್ಟು ಮಾತ್ರ ಅಲ್ಲ ಸ್ವಾಮಿ, ಅದರ ಕಪಿಯ ಸ್ಥಳ ಯಾವುದು? ಕಾಡು, ಮರದಿಂದ ಮರಕ್ಕೆ ಹಾರಿಕೊಂಡಿರುವುದು. ಹಾ. ಈ ಅಂಬುದಿಯ ತೀರದಲ್ಲಿ ಏನು ಮಾಡುತ್ತಿದ್ದಿಂದ ನಾನು ಕೇಳಿದ್ದು. ಏನೋ ವಿಶೇಷ ಪ್ರಾಣಿ ಅಂತ ನಿನಗೆ ಯೋಚನೆ ಹೋದದ್ದು. ಹೌದು, ಆ, ಯಾರು ನೀನು ಅಂತ. ನಾನು ಹನುಮಂತನಿದ್ದೇನೆ ಅಂತ ಹೇಳಿದ. ನೋಡಿ ಸ್ವಾಮಿ, ಇವನಿಗೆ ಸಂದೇಹ, ನೀನು ಹನುಮಂತ ಅಲ್ಲ. ಅದಕ್ಕೆ ನಾನು ಕೇಳಿದ್ದು, ಹನುಮ ನೀನೆಂಬೆ ಹಾ ಹಾ, ಗನುತರದ ಕಾಯಬಹುದು ಹನುಮನಿಗೆ, ಆದ್ರೆ ನೀನು ಬಡ ಜುಣಗಿನಂತಿದೆ ಅಂತ ಹೇಳಿ. ಅವನ ಪ್ರಶ್ನೆ ಸರಿಯಾಗಿ ಉಂಟು. ಅಲ್ಲ, ಆಕಾರ ಆಗ ಹಾಗೆ ಇತ್ತು. ಹೌದು, ನನ್ನ ಹೇಳಿ, ದೇಹದ ಕೇಳಿ. ಬಗ್ಗೆ ಯಾಕೆ ಸಂದೇಹ? ಅವನಿಗೆ ಹನುಮಂತನ ಸಂದೇಹ ಯಾಕೆ ಅಷ್ಟು? ಅಂದ್ರೆ ಹನುಮಂತ ಹೀಗೆ ಇರ್ತಾನೆ. ಹನುಮಂತ ಆಕಾಶ ಭೂಮಿಯನ್ನು ಒಂದು ಮಾಡಿದವ ಅಲ್ವಾ? ಹಾಗೆ ಅವನಿಗೆ ಒಂದು ಸಮಸ್ಯೆ ಬಂದದ್ದು. ಕ್ಷೀಣ ದೇಹ ನೋಡಿ ಅವನಿಗೆ ಸಂದೇಹ. ಹೌದು. ಅದಕ್ಕೆ ಅವನು ಹೇಳಿದ್ದು ಯಾಕೆ ಹೀಗೆ ಅಂತ ಕೇಳಿದೆ. ಅವನು ಹೇಳಿದೆ ಅಂತ ಗೊತ್ತುಂಟ? ಏನು ಹೇಳಿದ? ರಾಮ ಸೇತುವನ್ನು ನಿರ್ಮಿಸ್ಲಿಕ್ಕೆ ಕಷ್ಟಪಟ್ಟ ಅಂತೆ ಇವ. ಹೌದು, ಕಲ್ಲು ಕಲ್ಲು ಬಂಡೆಗಳನ್ನು ಹೊರುದಂತೆ, ಪರ್ವತಗಳನ್ನೆಲ್ಲ ಹೊತ್ತು ತಂದು. ಕೇಳಿ ಅಲ್ಲ, ನಾವು ಸಹ ಕೇಳಿದ್ದೇವಪ್ಪ, ಕೇಳಿದ್ದೇವೆ. ಆ ಕಾಲದಲ್ಲಿ ಅಷ್ಟು ಕಷ್ಟಪಟ್ಟಿದ್ದೇನೆ, ಹಾಗೆ ಈಗ ವೃದ್ಧಾಪ್ಯ ಬಂದಿದೆ.
ಅವರ ಕೂಡಲೇ ಅನುಭವವನ್ನು ಕ್ಷೀಣವಾಗಿದೆ. ಹಂಚಿಕೊಂಡ. ಅದಕ್ಕೆ ಹೇಳಿದ್ದು ನಾನು. ಹಾಗಾದ್ರೆ ಹಾಗಾಗಿ ಈ ಒಂದು ಸ್ಥಿತಿ ಬರ್ಬೇಕು ಅಂತಾದ್ರೆ ಹಾ. ಪತ್ತು ದಣಿಯಲೇಕೆ? ಆಹಾ. ನೀನು ಅಷ್ಟು ಕಷ್ಟ ಯಾಕೆ ಪಡಬೇಕು? ನಿನ್ನ ಶೌರ್ಯ ಪರಾಕ್ರಮ ನಿನಗೆ ಅಲ್ಲಿ ಸ್ಥಾಪಿತ ಆಯ್ತು ಈಗ. ಹೌದು. ನೋಡಿ, ಅಷ್ಟ ಕಷ್ಟಪಟ್ಟು 5 ದಿನದಲ್ಲಿ ಆ 77 ಕೋಟಿ ಕಪಿನಾಯಕರನ್ನು ಸೇರಿಸಿಕೊಂಡು ಒಂದು ಸೇತುವೆಯನ್ನು ರಚಿಸಿದ್ದಂತೆ. ಅಷ್ಟು ಮಾತ್ರ ಹೇಳಿದ್ದ ನೀನು? ಅಲ್ಲ, ನಾನು ಹೇಳಿಲ್ಲ. ಮತ್ತೆ? ನಾನು ಹೇಳಿದೆ ಅಷ್ಟು ಬೇಡಪ್ಪ ಸಮಯ, ಕೇವಲ 5 ಗಳಿಗೆಯಲ್ಲಿ ನಾನು ಶರಮುಖೇನ ಅಲ್ಲಿ ಸೇತುವೆಯನ್ನು ನಿರ್ಮಿಸ್ತೇನೆ ಅಂತ ಅವನು ಹೇಳಿ. ಹೇಳಿದ್ದು ಸರಿ ಉಂಟು. ಕ್ಷತ್ರಿಯ ಕುಮಾರ ಅಷ್ಟು ಶರದ ಮಾತ್ರ ಹೇಳಿದ್ದಲ್ಲ, ಮುಂದೆ ಏನು ಹೇಳಿದ್ದು ಹೇಳು? ತಾರುಚಾರರು ನೀವು ನಿಮ್ಮಿಂದ ಏನು ಸಾಧನೆ ಆದೀತು ಅಂತ ಹೇಳಿದೆ. ಹೇಳಿದೆ. ಹಾಗಾದ್ರೆ ನಾವು ಮಾಡಿದ ಸಾಧನೆ ಏನು ದೊಡ್ಡದೇ ಅಲ್ವಾ ಅವರಲ್ಲಿ? ಅಲ್ಲ, ಅದಕ್ಕೆ ಅದೇ ನನಗೆ ಹೌದು. ಕೋಪ ಬಂತು. ನಮ್ಮನ್ನು ಟೀಕಿಸುವವರನ್ನು ಉಳಗೊಡುವುದಿಲ್ಲ ಅಂತ ಹೇಳಿ ಮುಕ್ಕುವೆ ಜಗವನು ಅಂತ ಹೇಳಿದ್ದೆ ನಾನು. ಹನುಮಂತ ಮಾಡಿದ ಸಾಹಸವನ್ನು ಹೇಳುವಾಗ ನೀನು ಸ್ವಲ್ಪ ಯೋಚನೆ ಮಾಡಬೇಕಿತ್ತು ಅಲ್ಲ, ಅರ್ಜುನ. ನೀವು ಈಗ ಯಾರ ಪಕ್ಷ ಅಂತ ನಾನು ಕೇಳುದು ಈಗ ಸ್ವಾಮಿ. ನಾನು ನ್ಯಾಯದ ಪಕ್ಷ, ಧರ್ಮದ ಪಕ್ಷ ಮಾತಾಡುದು. ಹಾಗಾದ್ರೆ ಕೊನೆ ತನಕ ಕೇಳಿ ಯಾರ ನ್ಯಾಯವಂತರು ಅಂತ ಹೇಳಿ. ಅಲ್ಲ, ನಿಮ್ಮ 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 ನೀವು ಮಾಡಿದ ಸಾಧನೆಯನ್ನು ನಾನು ಹೌದು ಅಂತ ಹೇಳುದು, ಒಪ್ಪಿಕೊಳ್ಳುದು. ನೋಡಿ, ಆಯ್ತು, ಹೇಳಿ ಹೇಳಿ ಮುಂದೆ. ಅವನು ಹಾಗೆ ಹೇಳಿದಲ್ವಾ, ಹಾ. ನಾನು ಶರಸೇತವನ್ನು ನಿರ್ಮಿಸಿದ್ರೆ ಪಾದದಿಂದ ಮೆಟ್ಟಿ ಮುರಿತೇನೆ ಅಂತ ಹೇಳಿದ್ದು ಸ್ವಾಮಿ. ನಾನು ಹಾ. ಬಿಟ್ಟೆನ ಹೇಳಿ? ಹನುಮ ರಾಮ ಭಕ್ತ ಅಲ್ವಾ? ಹೇಳಿದ. ಪಾರ್ಥ ಏವಂ ಧನುರ್ಧರ, ನನ್ನ ಬಿಲ್ಗಾರಿಕೆಯ ಸಾಮರ್ಥ್ಯ ಏನು ಅಂತ ನಾನು ತೋರಿಸ್ಬೇಕಲ್ಲ. ಹಾಗಾಗಿ ನಾನು ಹೇಳಿದ್ದು, ನಾನು 3 ಬಾರಿ ಸೇತುವೆಯನ್ನು ರಚಿಸ್ತೇನೆ. ಆ ನಿರ್ಮಿಸಿದ ಸೇತುವೆಯನ್ನು ನೀನು 3 ಬಾರಿಯೂ ಮುರಿದ್ರೆ ನಾನು ಅಗ್ನಿಗೆ ಹಾರ್ತೇನೆ ಅಂತೇಳಿ ಶಪಥ ಮಾಡಿ ಬಿಟ್ಟೆ. ಹೌದು. ನಾನು 3 ಬಾರಿ ಸೇತುವೆಯನ್ನು ಮುರಿದೆ. ಓ, ನೀನು ಮುರಿದಿ? ಹೌದು. ಕೇಳಿ ಕೇಳಿ. ಮತ್ತೆ ಶ್ರೀರಾಮಚಂದ್ರ ಕಟ್ಟಿದ ಸೇತುವೆ ವಿರುದ್ಧವಾಗಿ ಅವನು ಕಟ್ಟುತ್ತಾನೆ ಅಂತ ಆದ್ರೆ ನಾನು ಸುಮ್ಮನೆ ಇರ್ತೇನೆ. ಅವನು ಮಾಡಿದ್ದು ಸರಿ. ಹಾಗೆ ಮುರಿದ ಕಾರಣ ನಾನು ನನ್ನ ಶಪಥದ ಹಾಗೆ ಅಗ್ನಿಗೆ ಹಾರಬೇಕಲ್ಲ ಸ್ವಾಮಿ. ಅಲ್ಲ, ಹಾಗೆ ನೀನು ಹಾರ್ಲಿಕ್ಕೆ ಹೊರಟದ್ದು. ಅವನು ಹೇಳಿದ ಹಾ. ಯಾರಲ್ಲಿ ಹೇಳುದಿಲ್ಲ ಅಂತ ಹೇಳಿದ್ನಾ? ಹೇಳಿದೆ. ಯಾರಲ್ಲೂ ಹೇಳುದು ಬೇಡ, ಇಲ್ಲಿ ನಡೆದ ಘಟನೆಯನ್ನು ಯಾರಲ್ಲೂ ಹೇಳುದಿಲ್ಲ, ಬಂದ ದಾರಿಯಲ್ಲಿ ಹಿಂದೆ ಹೋಗು ಅಂತ ಹೇಳಿದೆ ನಾನು. ಅಲ್ಲ, ನೋಡಿ ನೋಡಿ, ನಾನು ಹೇಳಿದೆ, ಅವನು ಈಗ ನಿಮ್ಮಲ್ಲಿ ಹೇಳಿದ ಅಲ್ವಾ, ಹಾಗೆ ಎಲ್ಲರ ಹತ್ರ ಹೇಳಿಕೊಂಡು ಬಂದ್ರೆ ಅದು ಕಷ್ಟ. ನಂಬಿಕೆ ಇಲ್ಲ ಅವನಿಗೆ. ಹಾಗಾಗಿ ನೀನು ಕ್ಷತ್ರಿಯನಾಗಿ ನೀನು ಹೇಳಿದಂತೆ ನಡೆದುಕೊಳ್ಳುವುದು ನಿನ್ನ ಧರ್ಮ. ಅದಕ್ಕೆ ಈಗ ನೀನು ಹೊರಟದ್ದು ವಚನಬದ್ಧನಾಗಿ. ಚಂದ ಆಯ್ತು ನಿಮ್ಮ ಕೆಲಸ. ನಾನು ಸಿರಲಿ ನಿರ್ಣಯ ಶೌರ್ಯದಂದವನ್ನು ನೋಡಬೇಕಿಲ್ಲಿ. ಬಂಧಿಸಿದ ಗಡಮು ಬೆಸರ ಮುಖದಿಂದ ಸೆದುವನದನು ಬಲ್ಪಿಂದಲಿ ಕಪಿವರಿಯ ಮುರಿದರೆ ಕುಂದದಗ್ನಿಯ ಹಾಯ್ದು ಮಡಿಯುವುದೇ. ಚಂದವಾಯ್ತಿನ್ನೇ ನಾನು ಸಿರಲಿ. ಚಂದ ಆಯ್ತು ನಿಮ್ಮ ಈ ಕೆಲಸ. ಏನು ಸ್ವಾಮಿ? ಅಲ್ಲ, ನನಗೆ ಇನ್ನೊಂದು ಚಂದ ಆದದ್ದು ಏನು, ನಿಮ್ಮ ಶೌರ್ಯ. ಶೌರ್ಯ ನನಗೆ ಖುಷಿ ಕೊಟ್ಟದ್ದು. ಆ ಶೌರ್ಯವನ್ನು ಯಾವುದಕ್ಕೆ ಬಳಸಬೇಕಿತ್ತು ನೀವು? ಸಮಾಜದ ಒಳಿತಿಗಾಗಿ ನೀವು ಬಳಸ್ತಿದ್ರೆ ಇದರಿಂದ ಎಷ್ಟು ಕೆಲಸ ಆಗ್ತಿತ್ತು, ಎಷ್ಟು ಸಾಧನೆ ಆಗ್ತಿತ್ತು. ಈಗ ಅದು ಬಿಟ್ಟು ನೀವು ಮಾಡ್ತಾ ಇರೋದು ಏನು? ಹೋಗಿ ಹೋಗಿ ವನಚರನಲ್ಲಿ ವಾದ ಮಾಡಿದ್ದೆ ಅಂತ ಹೇಳಿ ಸುಮ್ಮನೆ ನನ್ನ ಸಮಯವನ್ನು ಹಾಳು ಮಾಡಿದ್ದಲ್ಲ ನಾನು. ಹೌದು ಹೌದು. ಕೇಳ, ನನಗೆ ಇನ್ನೊಂದು ಚಂದ ಅಂತ ಅನ್ನಿಸಿದ್ದು, ಇಲ್ಲಿ ನಾವು 3 ಜನ ನರಗಳು ಇದ್ದೇವೆ ಅಂತ. ನಾನು ವೈಶ್ವಾನರ, ಬ್ರಾಹ್ಮಣರಿಗೆ ಹಾಗೆ ಹೇಳುದು. ನೀನು ನರ, ಇವನು ವಾನರ. ಸರಿಯಾಗಿದೆ. ಇನ್ನೊಂದು, ನಾನು ಹಾರುವ, ಬ್ರಾಹ್ಮಣನಿಗೆ ಹೇಳುದಲ್ವಾ. ಹಾಗೆ ನೀನು ಅಗ್ನಿಗೆ ಹಾರುವ, ನಾನು ಮರದಿಂದ ಮರಕ್ಕೆ ಹಾರುವ. ಇದು ಒಂದು ಚಂದವೇ? ಸಾಮ್ಯತೆಯಲ್ಲಿ ಉಂಟು. ಹೌದು ಹೌದು ಹೌದು. ನೀವು ನಮ್ಮ ಚಂದ ನೋಡಿಕೊಂಡೆ ಕೂತ್ಕೊಳ್ಳೋದ ಹೀಗೆ? ಅಲ್ಲ, ಚಂದಕ್ಕೊಂದು ಅಂದವನ್ನು ಕೊಡುವ, ಸ್ವಲ್ಪ ತಡಿ. ಏನು ಅಂತ ಹೇಳಿದ್ರೆ, ಈಗ ಮಕ್ಕಳು ಗಣಿತ ಲೆಕ್ಕ ಮಾಡ್ತಾರೆ. ಗಣಿತ ಮಾಡುವಾಗ ಅದರಲ್ಲಿ ಸೂತ್ರ ಮಾಡ್ತಾರೆ. ಸೂತ್ರ ಮಾಡಿ ಅವರಿಗೆ ಉತ್ತರ ಗೊತ್ತಾಗದಿದ್ರೆ ಅದಕ್ಕೊಂದು ಅಂಕ ಕೊಡ್ಲಿಕ್ಕೆ ಆಗ್ತದೆ. ಆದ್ರೆ ನೇರ ಉತ್ತರವೇ ಬರೆದ್ರೆ ಅಂಕ ಕೊಡ್ಲಿಕ್ಕೆ ಆಗ್ತದ? ಆಗುದಿಲ್ಲ, ಆಗುದಿಲ್ಲ. ಹಾಗಾಗಿ ಈಗ ನಿಮ್ಮ ಈ ಒಂದು ಸ್ಪರ್ಧೆ ಉಂಟಲ್ಲ, ಇದಕ್ಕೊಂದು ಏನು ಒಂದು ಇದು ಸ್ಪರ್ಧೆಯೋ ಪಂಥವೋ ಎಂತಂತಲೇ ನನಗೆ ಅರ್ಥ ಆಗುದಿಲ್ಲ. ಅಂದ್ರೆ ಏನು ಸ್ವಾಮಿ? ಒಂದು ಸ್ಪರ್ಧೆಗೆ ನಿಯಮಗಳುಂಟು,
ಗೊತ್ತುಂಟಾ ನಿನಗೆ? ಎಂತ ನಿಯಮ? ನಿನಗೆ ಗೊತ್ತುಂಟಾ? ಗೊತ್ತಿಲ್ಲದೆ ನೀವು ಒಂದು ಸ್ಪರ್ಧೆಗೆ ಇಳಿದದ್ದು. ಸ್ಪರ್ಧೆ ಅಂತ ಹೇಳಿದ್ರೆ ಅದರಲ್ಲಿ ಕೆಲವು ವಿಭಾಗಗಳನ್ನು ಮಾಡ್ತಾರೆ. ಸ್ಪರ್ಧೆ ಸಮಯ ಬೇಕು, ಆಮೇಲೆ ಅದಕ್ಕೆ ತೀರ್ಪುಗಾರರು ಬೇಕು, ಸ್ಥಳ ಬೇಕು, ವಿಷಯ ಬೇಕು. ಉಳಿದದೆಲ್ಲ ಸರಿ ಉಂಟು, ಆದ್ರೆ ತೀರ್ಪುಗಾರರು ಇದ್ದಾರ ಅಂತ ನಾನೀಗ ಕೇಳುದು ನಿಮ್ಮಲ್ಲಿ. ತೀರ್ಪುಗಾರರು ಇಲ್ಲದೆ ನಿಮ್ಮ ಸ್ಪರ್ಧೆ ಎಂತ ಸ್ಪರ್ಧೆ ಇದು? ಒಂದು ತೀರ್ಪು ಕೊಡ್ಲಿಕ್ಕೆ ನೀವಿಬ್ಬರು ಸ್ಪರ್ಧಾಳುಗಳಲ್ವಾ? ಯಾರಿದ್ದಾರೆ ಮೂವರು ತೀರ್ಪುಗಾರರು? ಮೂರನೆಯವರು ಒಂದು ಪ್ರಾಣಿಗಳಾದ್ರೂ ಕೂಡ ಒಂದು ಸ್ಪರ್ಧೆಗೆ ಒಂದು ಇನ್ನೊಬ್ಬರನ್ನು ಕರೀತವೆ. ಆದ್ರೆ ನಿಮಗೆ ಇದು ಗೊತ್ತೇ ಆಗ್ಲಿಲ್ಲ, ನಿಮ್ಮಿರುವರೊಳಗೆ ಸ್ಪರ್ಧೆ. ಹಾಗಾಗಿ ನಾನು ಮಾಡಿದ್ದಾನೆ, ಅವನು ನೋಡಿದ್ದಾನೆ, ಅವನು ಹೇಳಿದನು. ಹೌದು, ಆಗೋದಿಲ್ಲ ಅದು. ಅದು ನೀವು ಹಿಂದೆ ಒಂದು ಕತೆ ಕೇಳಿದ್ದೀರಾ? ಕದ್ರುವಿನ ಕತೆ ಕೇಳಿದ್ದೀರಾ ನೀವು? ಹೇಗೆ? ಕದ್ರು ಮತ್ತೆ ವಿನುತ ಅಕ್ಕ ತಂಗಿಯರ ಕತೆ. ಹೇಗೆ? ಕದ್ರು ಹೇಳಿದ್ದು ಉಚ್ಚೈಶ್ರವಕ್ಕೆ ಬಾಲದಲ್ಲಿ ಕಪ್ಪು ಬಣ್ಣ, ವಿನುತ ಹೇಳ್ತಾಳೆ ಅಲ್ಲ ಬಿಳಿ ಬಣ್ಣ ಅಂತ. ಅವರ ಇರುವರೊಳಗೆ ಜಗಳ ಆಗ್ತದೆ. ಹಾಗೆ ಮತ್ತೆ ಏನಾಯ್ತು? ಸತ್ಯ ಸುಳ್ಳಾಯ್ತು. ವಿನೋತ ಹೇಳಿದ್ದೆ ಹಾಗೆ ಆಯ್ತು. ಅದೇ ರೀತಿ ಆಗಿ ಬಿಡ್ತದೆ. ಈಗ ನಾನು ಕಥೆಯನ್ನು ಉದ್ದ ಎಳೆಯುವುದಿಲ್ಲ, ನಿಮ್ಗೆಲ್ಲ ಗೊತ್ತುಂಟು, ಸ್ವಲ್ಪ ಓದಿ. ಹಾಗಾಗಿ ಈಗ ಏನಾದ್ರೂ ಒಂದು ವ್ಯವಸ್ಥೆ ಮಾಡ್ಬೇಕು ಇದಕ್ಕೆ. ಏನು ಮಾಡ್ತೀವಿ? ಏನಾದ್ರೂ ಒಂದು ವ್ಯವಸ್ಥೆ ಆಗ್ಬೇಕೀಗ. ಏನು ವ್ಯವಸ್ಥೆ ಈಗ ಹೇಳಿ? ನೀನು ಸೇತುವ ನೋಡಿದಪೆ ನಾನು ಮತ್ತೀ ರೂಢಿಸಿದ ಕಪಿವೀರ ಪೂರ್ಣವ ಮಾಡಲದರನ್ನು ಹಾಡಿದಂದೊಳಟ್ಟಿಯಲ್ಲಿ ಹೋಗಾಡಬಹುದಿ ನಿನ್ನ ಕಾಯವ ಕೇಳಿರೆಂದೆನಲೊಪ್ಪಿದರು ಮುರಗೇಡಿ ವಿಪ್ರನ ಮಾತ ಕೇಳುತ್ತ ಮಾಡು ನೀನಿನ್ನೊಮ್ಮೆ ಸೇತುವ. ಅರ್ಜುನ, ಸ್ವಾಮಿ. ಹನುಮಂತ, ನಿಮ್ಮ ಮಕ್ಕಳಾಟಿಕೆಯ ಆ ಸ್ಪರ್ಧೆಯನ್ನು ಅಲ್ಲಿ ಕಟ್ಟಿಡಿ. ಈಗ ಈ ಒಂದು ನಿಮ್ಮ ಸ್ಪರ್ಧೆಗೆ ಯಾವುದೋ ಒಂದು ಕೊರತೆ ಇದೆ. ಆ ಕೊರತೆಯನ್ನು ತುಂಬುವುದಕ್ಕೆ ನಾನೀಗ ಬಂದಿದ್ದೇನೆ. ಅಸ್ಥಿಭಾರ ಸಮವಾಗಿ ಅದನ್ನು ನಾನೀಗ ತೂಕ ಮಾಡಿ ನೋಡಬೇಕು. ಹಾಗಾಗಿ ನೀವು ಮತ್ತೊಮ್ಮೆ ಈಗ ನೀ ಶರವನ್ನು ಕಟ್ಟಬೇಕು, ಇವನು ಮುರಿಬೇಕು. ಏನು ಸ್ವಾಮಿ? ಮತ್ತೊಮ್ಮೆ? ಹಾಗಾದ್ರೆ ಆಗ ಮಾಡಿದ ಶಪಥ? ಆಗ ಮಾಡಿದ್ದು ಹಾಗೆ ಇರಲಿ, ಈಗ ಮತ್ತೊಮ್ಮೆ ಮಾಡು ಅಂತ. ಶಪಥ ಎಲ್ಲ ಅದೇ, ಶಪಥ ಎಲ್ಲ ಅದೇ ಮುಂದುವರಿಸುವ. ಈಗ ಮತ್ತೊಮ್ಮೆ ಮಾಡು, ಮತ್ತೆ ಮುಂದೆ ನೋಡುವ ಏನಾಗ್ತದೆ ಅಂತ. ನಾನೀಗ ಬಂದಿದ್ದೇನಲ್ಲ. ಹಾಗಾದ್ರೆ ಇದು ಸರಿ ಆಗ್ತದ? ಹಾಗಾದ್ರೆ ಸರಿ ಆಗ್ತದೆ, ಹೊಂದಾಣಿಕೆ ಆಗ್ತದೆ ಅದು. ಅವನು ಈಗ ನಾನು ಮುರಿದ್ರೆ ಅಗ್ನಿಗೆ ಹಾರದು ಅಂತ ಹೇಳಿಲ್ವಾ? ಅವನು ಮುರಿಯದಿದ್ರೆ ನೋಡು, ಅವನು ಹೇಳಿದ್ದುಂಟಲ್ಲ, ನೋಡು ಮಾಡು ಅರ್ಜುನ. ಹಾಗೆ ವಿಪ್ರೋತ್ತಮರೇ, ನೀವು ಹೇಳಿದಂತೆ ಅದೇ ಶಪಥ ಇಟ್ಟುಕೊಂಡು ನಾನು ಇನ್ನೊಮ್ಮೆ ಶರಸೇತುವನ್ನು ನಿರ್ಮಿಸ್ತೇನೆ. ನೋಡೋಣ ಇಗೋ ಇನ್ನೊಂದು ಬಾರಿ ಶಪಥವನ್ನು ಪೂರೈಸುವುದಕ್ಕಾಗಿ ಶರಸೇತುವೆಯನ್ನು ನಿರ್ಮಿಸಿದ್ದೇನೆ. ಆತ ನಿರ್ಮಿಸಿದ ಸೇತುವನ್ನು ತಡಿ ಸ್ವಲ್ಪ ತಡಿ, ಹುಂಕರಿಸಿಕೊಂಡು ಬಂದವ. ಸ್ವಲ್ಪ ತಡಿ. ನನಗೆ ಅವನು ಶರ ಸೇತು ಕಟ್ಟಿದ್ದಾನಲ್ಲ, ಈಗ ಅದನ್ನೊಮ್ಮೆ ನಾನು ಪರೀಕ್ಷೆ ಮಾಡಿ ನೋಡಬೇಕು. ಪರೀಕ್ಷೆ ಮಾಡಿ ನೋಡಬೇಕಾದ್ರೆ ನಾನು ಆ ಸೇತುವೆಯಲ್ಲಿ ಹೋಗಬೇಕು, ಆ ಬದಿಗೆ, ಆ ದಡಕ್ಕೆ. ಹೌದು, ಆ ದಡಕ್ಕೆ ನಾನು ಹೋಗಬೇಕು. ಹಾಗಾಗಿ ದಡಕ್ಕೆ ಹೋಗಿ ಬರ್ತೇನೆ. ಅಲ್ಲಿ ಯಾರಿಲ್ಲ ನನಗೆ. ಸ್ವಾಮಿ, ಬೇಗ ಬರಬೇಕು. ಆದೀತು. ಸಾಗರ ಕೇಳಿದು ಮುಂದೆ ಹೋಗುದು ಬೇಡ, ನೀವು ಆದಷ್ಟು ಬೇಗ ಹಿಂದೆ ಬನ್ನಿ. ಬರ್ತೇನೆ. ಇವತ್ತೇ ಈಗಲೇ ಬರ್ತೇನೆ. ಹಾಗಾಗಿ ಒಮ್ಮೆ ಸರಿಯಾಗಿ ಪರೀಕ್ಷೆ ಮಾಡಿ ನೋಡ್ತೇನೆ. ಹೌದು, ಆಂಜನೇಯನ ಅನಿಸಿಕೆ ಏನಿದೆ ಅದರಂತೆ ನಡೆಯುವುದಕ್ಕೆ ನಾನು ಬಿಡುವ ಹಾಗಿಲ್ಲ. ಹಿಂದೆ ಆದಿಕೂರ್ಮನಾಗಿ ಆದಿಕೂರ್ಮನಾಗಿ ನಾನಿದ್ದವನು ಪಾತಾಳದಲ್ಲಿ. ಅದೇ ಕೂರ್ಮನಾಗಿ ಈಗ ಬಂದು
ಇವನು ಕಟ್ಟಿದಂತಹ ಈ ಸೇತುವೆಗೆ ಅಂತೂ ನಾನು ಕುಳಿತುಕೊಳ್ಳಬೇಕಾಗಿದೆ. ಹಾಗಾಗಿ ಕುಳಿತುಕೊಳ್ತೇನಂತೆ. ಹನುಮಂತನ ಸಮಯ, ಅವನು ಕೂಗಿ ಕರೀತೇನಂತೆ, ಹನುಮಂತ ನಿನ್ನ ಸಮಯ ಈಗ. ವಿಪ್ರೋತ್ತಮರೇ, ಜೈ ಶ್ರೀರಾಮ್. ಅರೆ ರೇ, ಏನಾಗಿ ಹೋಯ್ತು? ಅರರೇ, ರಾಮ ಭಕ್ತನೆಂಬ ಅರರೇ ರಾಮ ಭಕ್ತನೆಂಬ ಬಿರುದು ಪೋಯ್ತೆ ಅಕಟ ಅಕಟ ಅಕಟ. ದೇಹವಿರಲು ಸಫಲವಾಗುವುದಿದನು ತೊರೆವೆ. ಮುರಿಯಲಾರದನು ವರಸ ಮೀರ ಕುಮಾರ ತೋರವೆ ದೇವಿದನು. ರಾಮನಾಮವನ್ನು ಉಚ್ಚರಿಸುತ್ತಾ ಒಂದು ಕ್ಷಣ ಪಾದ ಊರಿದರೆ ಸಾಕು, ಮುರಿದು ಬೀಳುತ್ತಿದ್ದ ಈ ಸೇತು ಇದೀಗ ನನ್ನ ಪಾದದಿಂದ ಮೆಟ್ಟಿ ನೋಡಿದೆ, ಬಾಲದಿಂದ ಅಪ್ಪಳಿಸಿ ನೋಡಿದೆ. ಈ ಸೇತು ಒಂದಿನಿತು ಅಲುಗಾಡದೆ ನಿಂತಿದೆಯಲ್ಲ. ಹಾಗಾದರೆ ರಾಮ ಭದ್ರನಾದ ನನ್ನ ಬಿರುದು ಇಂದು ಅಭದ್ರವಾಗಿ ಹೋಯಿತಲ್ಲ, ವ್ಯರ್ಥವಾಗಿ ಹೋಯಿತಲ್ಲ ನನ್ನ ಜೀವನ. ನಿನ್ನಿಂದಲೇ ಉತ್ಯುಷನಾದವನು ಪ್ರತ್ಯುಷನಾದಂತಹ ನನ್ನ ದೇಹವನ್ನು ನಾನೇ ಕಳೆದುಕೊಳ್ಳಲೆ. ಪ್ರಭು ರಾಮಚಂದ್ರನೇ, ನಿನ್ನ ಭಕ್ತನಲ್ಲವೇ ನಾನು? ನನ್ನನ್ನು ತೊರೆದೆಯ ಸ್ವಾಮಿ. ಸ್ವಾಮಿ ದಯಾಳುವೆ, ಕೃಪಾಳುವೆ, ಅನ್ಯತಾ ಶರಣಂ ನಾಸ್ತಿ, ತ್ವಮೇವ ಶರಣಂ ಮಮ, ತಸ್ಮಾತ್ ಕಾರುಣ್ಯ ಭಾವೇನ ರಕ್ಷ ರಕ್ಷ ಪುರುಷೋತ್ತಮ. ಪವನ ಸುತನ ಮನದ ತಾಪವ ಕಂಡು ಕಮಲ ನೇತ್ರ ಅವಿರಳ ಕಟಾಕ್ಷರಸದ ಸವಿಯ ಸೂಸುತ ತವ ಕದಿಂ ಶ್ರೀರಾಮ ರೂಪವ ತೂರ್ದ. ಹನುಮ, ಬ್ರಾಹ್ಮಣನಾಗಿ ಹೋದಂತಹ ಆ ವಿಪ್ರ ಇದೋ ಮತ್ತೆ ಬಂದಿದ್ದೇನೆ. ಯಾರು ಬಂದಿದ್ದೇನೆ ನೋಡು. ಜಯ 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 ಜಯ. ಜಯ ಜಯ ಜಗನ್ನಾಥ ಜಾನಕಿ ಸುಪ್ರೀತ. ಜಯ ರಘುಕುಲಾಧ್ಯಕ್ಷ ರಾಕ್ಷಸ ಕುಲ ವಿಪಕ್ಷ. ಜಯ ಜಯ ಸುರಾಧೀಶ ಸೂರ್ಯ ಶತ ಸಂಕಾಶ. ಜಯ ಘನಶ್ಯಾಮ ರಾಮ. ಜಯ ಜಯ ದಯಾ ಸಾರಥಿ ನಕುಲ ಉದ್ಧಾರ. ರಾಮ ಶ್ರೀರಾಮ. ಜಯ ವಿದಿತ ಪಾದ ವಿಧೃತ ಮಾರ್ಗ ರೂಪ. ಜಯ ಜಯ ಚಿದಾಭಾಸ ಚಿನ್ಮಯ ಚಿದಾಕಾಶ. ಜಯತು ಜಯದಂದನ ಹನುಮ. ಜಯ ಜಯ ಶ್ರೀರಾಮಚಂದ್ರ. ಜಯ 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 ಜಯ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ.
ಅಂದು ಶಾಪಗ್ರಸ್ತಳಾಗಿ ಕಲ್ಲಾಗಿ ಬಿದ್ದಂಥ ಅಹಲ್ಯೆಗೆ ಮತ್ತೆ ತನ್ನ ಪಾದ ಸ್ಪರ್ಶದಿಂದ ಆಕೆಗೆ ಮರು ಜನ್ಮವನ್ನು ಕೊಟ್ಟು ಉದ್ಧರಿಸಿದವನಲ್ಲವೇ ನೀನು. ನಿನ್ನ ಭಕ್ತೆಯಾದ ಆ ಶಬರಿಗೆ ಮೋಕ್ಷವನ್ನು ಕೊಟ್ಟವನು ನೀನು. ನಿನ್ನನ್ನೇ, ನಿನ್ನ ನಾಮವನ್ನೇ ಸ್ಮರಿಸುತ್ತಾ ಇದ್ದಂತಹ ನನಗೆ ಈ ಕಾಲದಲ್ಲಿ ಸೋತು ಕಣ್ಣೀರಿಡುವ ಕಾಲಕ್ಕೆ ಕಾದು ಕುಳಿತು ಬಂದೆಯ ಸ್ವಾಮಿ. ನಾನೇ ನನ್ನ ಕೈಯಾರೆ ಅರ್ಜುನನಿಗೆ ದಾಸನಾಗುವುದನ್ನು ನೋಡುವ ಚಂದವನ್ನು ಕಾಣುವುದಕ್ಕಾಗಿ ಬಂದೆಯ. ಯಾಕೆ ಇಂತಹ ಸಂಕಷ್ಟವನ್ನು ನೀಡಿದೆ ಪ್ರಭುವೆ? ಯಾಕೆ ಸಂಕಷ್ಟವನ್ನು ನೀಡಿದೆ? ಆಂಜನೇಯ, ದೇವಾ, ಮರೆ ಜಿಂಕೆಯ ಕರೆಗೆ ಓಡಿ ಬರುವ ತಾಯಿ ಜಿಂಕೆಯಂತೆ ನಿನ್ನೆದುರು ಬಂದು ನಾನು ನಿಂತಿದ್ದೇನೆ. ಧನ್ಯನಾದೆ. ಓ ವಾತಕುಮಾರ, ವಾತಕುಮಾರ ಕೇಳ್ಬರಿದೆ ನಿ ಮನದಲ್ಲಿ ಸೋತೆಯೆಂದೆಣಿಸದಿರೋ. ಸೋತೆ ಅಂತ ತಿಳ್ಕೊಂಡಿಯೇ ನೀನು? ಸೋತೆ ಎಂದೆಣಿಸದಿರೋ. ಆತನ ಪಕ್ಷಪಾತದೊಳು ಮೈಯಾಂತೆ, ಆತನ ಪಕ್ಷಪಾತದೊಳು ಮೈಯಾಂತೆ ನಾ ಸೇತುವಿಗಿದು ದಿಟವು. ವಾತಕುಮಾರ ಕೇಳ್ಬರಿದೆ ನಿ ಮನದಲ್ಲಿ ಸೋತೆ ಎಂದೆಣಿಸದಿರೋ. ಮಾರುತಿ, ರಾಮಚಂದ್ರಮ್ಮ, ನನ್ನ ರಾಮಾವತಾರದ ಕೊನೆಯ ಕ್ಷಣ ನಾನು ನೀವೆಲ್ಲರೂ ಜೊತೆ ಸೇರಿ ಸರಯೂ ನದಿಯ ದಡಕ್ಕೆ ಬಂದದ್ದು. ಹಾ, ಆ ಸಂದರ್ಭದಲ್ಲಿ ನಾನು ಇನ್ನೇನು ಇಳಿಯಬೇಕು, ಸರಯೂ ನದಿಗೆ ಇಳಿಯಬೇಕು ಎನ್ನುವ ಕಾಲಕ್ಕೆ ನೀವೆಲ್ಲರೂ ಕೇಳಿಕೊಂಡದ್ದೇನು? ಶ್ರೀರಾಮಚಂದ್ರಮ, ದರ್ಶನ ಯಾವಾಗ ಅಂತ. ಇನ್ನು ಯಾವಾಗ ನಿನ್ನ ದರ್ಶನ ಭಾಗ್ಯ? ಹಾ, ಆಗ ನಾನು ಹೇಳಿದ್ದೇನು, ಯುಗ ಯುಗಕ್ಕೆ ನಿಮಗೆ ನಾನು ದರ್ಶನ ಭಾಗ್ಯವನ್ನು ಪ್ರದಾನ ಮಾಡುತ್ತೇನೆ ಎಂದಿದ್ದೆ. ಹೌದು. ನಿನ್ನ ರಾಮ ಅನೃತ ನುಡಿಯುವವನಲ್ಲ. ಇದೋ ನಿನ್ನ ಎದುರು ಬಂದು ನಿಂತವನಿದ್ದೇನೆ. ಈಗ ಈ ಒಂದು ನರನ ಮುಂದೆ ನನಗೆ ಸೋಲಾಯ್ತಲ್ಲ ಎನ್ನುವ ಜಿಜ್ಞಾಸೆ ನಿನ್ನಲ್ಲಿ. ಸೋಲೆ ಅಲ್ವಾ ದೇವರಿದು? ಹಾ ಹಾ ಹೌದು. ಈಗ ನಾನು ಅರ್ಜುನನ ಪಕ್ಷವಾಗಿ ಇಲ್ಲಿಗೆ ಬಂದಿದ್ದೇನೆ. ಅವನು ಮಾಡಿದಂತಹ ಆ ಶರಕ್ಕೆ, ಶರದ ಅಡಿಭಾಗದಲ್ಲಿ ನಾನು ಕೂರ್ಮನಾಗಿ ಅದಕ್ಕೆ ಬೆನ್ನು ಕೊಟ್ಟು ನಿಂತ ಕಾರಣ ನಿನಗೆ ಅದನ್ನು ಮುರಿಯುವುದಕ್ಕೆ ನಿನ್ನಿಂದ ಸಾಧ್ಯವಾಗದೆ ಹೋಗಿ ನಿಂತದ್ದು. ಹೌದು, ನಾನು ಪಾದದಿಂದ ಮೆಟ್ಟಿದೆನಲ್ಲ ದೇವರೇ, ಕ್ಷಮಿಸಬೇಕು ನನ್ನನ್ನು. ಹಾ ಆಂಜನೇಯ, ಮಗು ಅಮ್ಮನಿಗೆ ತುಳಿದರೆ ಅಮ್ಮ ಸಂತೋಷದಿಂದ ಆ ಮಗುವಿನ ಪಾದವನ್ನು ಎತ್ತಿ ಮುತ್ತಿಡುತ್ತಾಳಂತೆ. ಹಾಗೆ ನೀನೇನು ಅಂತಹ ಯೋಚನೆ ಮಾಡಬೇಡ. ಆದ್ರೆ ಈಗ ನಾನು ಯಾಕೆ ಇಲ್ಲಿ ಈ ಅವತಾರದಲ್ಲಿ ಬಂದಿದ್ದೇನೆ? ಕೃಷ್ಣಾವತಾರದಿ ಬಂದು, ಕೃಷ್ಣಾವತಾರದಿ ಕೃಷ್ಣಾವತಾರದಿ ಬಂದು ಸಂಗ್ರಹಿಸಿದ
ಆಂಜನೇಯ. ಪ್ರಭು ಶ್ರೀರಾಮಚಂದ್ರ. ಅಂದು ನಾನು ತ್ರೇತಾಯುಗದಲ್ಲಿ ರಾಮಾವತಾರದಲ್ಲಿ ಇದ್ದವನು. ಹಾ. ಈಗ ದ್ವಾಪರ ಯುಗ. ಓ. ವಸುದೇವ ದೇವಕಿಯರ ಸುತನಾಗಿ ಕೃಷ್ಣ ಎಂಬ ನಾಮಾಂಕಿತನಾಗಿ ಈಗ ಕೃಷ್ಣಾವತಾರದಲ್ಲಿ ನಾನಿದ್ದೇನೆ. ಓ, ದೇವರಿಗೂ ಯುಗ ಧರ್ಮ ಇದೆ ಅಲ್ಲ. ಹೌದು ಹೌದು. ಹಾಗಾಗಿ ಹ್ಮ್. ಈ ಕೃಷ್ಣಾವತಾರ ಈ ದ್ವಾಪರ ಯುಗದಲ್ಲಿ ಧರ್ಮವೀರುಗಳು ಯಾರು? ಪಂಚ ಪಾಂಡವರು. ಹಾ. ಅವರನ್ನು ಸೂತ್ರವಾಗಿಟ್ಟುಕೊಂಡು ನನ್ನ ಧರ್ಮದ ಕಾರ್ಯವನ್ನು ನಾನು ಮಾಡುವುದಕ್ಕಿದ್ದೇನೆ. ಹಾ, ಹಾ. ಅದರಲ್ಲೂ ಮಧ್ಯಮ ಪಾಂಡವ ಅರ್ಜುನ, ಹಾ. ಇವನು ನೀನು ಹೇಗೆ ಆ ಅವತಾರದಲ್ಲಿ ಸಖನಾಗಿ ಭಕ್ತನಾಗಿ ಇದ್ದೀಯೋ ಅದೇ ರೀತಿ ಈಗ ಈ ಕೃಷ್ಣಾವತಾರದಲ್ಲಿ ನನಗೆ ಅರ್ಜುನ ಸಖನಾಗಿಯೂ ನನ್ನ ಪರಮ ಭಕ್ತನಾಗಿಯೂ ಇದ್ದಾನೆ. ಹೌದು. ಹಾಗಾಗಿ ಅವನ ನೇತೃತ್ವದಲ್ಲಿ ನಾನು ಧರ್ಮ ಕಾರ್ಯವನ್ನು ಮಾಡುವುದಕ್ಕಿದ್ದೇನೆ. ಹಾಗಾಗಿ ಈಗ ನೀವು ಇಲ್ಲಿ ನಿಮ್ಮದಿಲ್ಲಿ ಸಂಘಟನೆ ಆಗಬೇಕಾದ್ರೆ ಕಾರಣ ಏನು ಎನ್ನುವುದು ನಿನ್ನ ಮನಸ್ಸಿನ ಭಾವನೆ. ಹೌದು. ಯಾಕೆ ಅಂತ ಹೇಳಿದ್ರೆ ನಿನ್ನಿಂದ ಒಂದು ಸಹಾಯ ಆಗಬೇಕು ಅರ್ಜುನ. ನನ್ನಿಂದ ಸಹಾಯವೇ? ಹನುಮಂತ, ನಿನ್ನಿಂದ ಒಂದು ಸಹಾಯ ಆಗಬೇಕು. ಏನಾಗಬೇಕು? ಈಗ ಹೇಳಿದೆ ನಾನು, ದ್ವಾಪರ ಯುಗ, ಪಂಚ ಪಾಂಡವರಲ್ಲಿ ಮಧ್ಯಮ ಅರ್ಜುನ. ಇವನು ಇನ್ನು ಮುಂದಿನ ಇವನ ಕಾಲಘಟ್ಟದಲ್ಲಿ ಇವನ ರಥದಲ್ಲಿ ಇದುವರೆಗೆ ಕಪಿಕೇತನ ರಾರಾಜಿಸ್ತಾ ಇದೆ. ಆದರೆ ಇನ್ನು ಮುಂದೆ ನೀನು ಹನುಮನಾಗಿ ಅವನ ರಥದಲ್ಲಿ ರಾರಾಜಿಸಬೇಕು. ಯಾಕೆ ಹೇಳಿದ್ರೆ ನೀನು ಅವನ ರಥದಲ್ಲಿದ್ದು ರಕ್ಷಾ ಕವಚವಾಗಿರ್ಬೇಕು ಅಂತ ಹೇಳುದು ನನ್ನ ಯೋಚನೆ. ಅದಕ್ಕಾಗಿ ಇಲ್ಲಿ ನಿಮ್ಮ ಸಂಘಟನೆ ಆಯ್ತು, ನೀವು ಸಂದರ್ಶನಕ್ಕೆ ಕಾರಣವಾಯಿತು. ಅದಲ್ಲದೆ ಮುಂದೆ ನಡೆಯುವಂತಹ ಸಂಗ್ರಾಮ ಏನಿದೆ ಅದರಲ್ಲಿ ನೀನು ಅವರಿಗೆ ರಕ್ಷಾ ಕವಚವಾಗಿದ್ದು ಚೈತನ್ಯ ರೂಪದಲ್ಲಿದ್ದು ಬೇಕು ಅಂತಾದ್ರೆ ಕೆಳಗೆ ಇಳಿಯಲೂ ಬೇಕಾದೀತು ಹನುಮಂತ. ಆದೀತು. ಮುಂದಕ್ಕೆ ನೀವು ಯಾವ ಸ್ವರೂಪದ ನನ್ನನ್ನು ಬರಬೇಕು ಅಂತ ಹೇಳುತ್ತೀರೋ ಆಗ ನಾನು ಬಂದು ಸೇವೆಗೆ ಸಿದ್ಧನಾಗಿರುತ್ತೇನೆ. ಸರಿ ಹನುಮಾನ, ಈ ಒಂದು ನಿಮ್ಮ ಈರ್ವರ ಒಂದು ಸಂಧಾನ ಅಥವಾ ಒಂದು ಸಂಘಟನೆ, ನಿಮ್ಮ ಒಟ್ಟು ಸೇರುವಿಕೆ ಆಗಬೇಕು ಅಂತ ಹೇಳುದು ನನ್ನ ಒಂದು ಸಂಕಲ್ಪ. ಇದಕ್ಕೆ ಹೇಳೋದು ಯೋಗ ಅಂತ. ಭಗವಂತನ ಸಂಕಲ್ಪ ಇಲ್ಲದೆ ಯಾವ ಕೆಲಸವೂ ಮುಂದುವರಿಯುವುದಿಲ್ಲ. ಹಾಗಾಗಿ ಈ ಒಂದು ಸಂಧಾನದ ಮೂಲಕ ಅಥವಾ ನಿಮ್ಮೀರ್ವರ ಒಂದು ಒಟ್ಟುಗೂಡುವಿಕೆಯ ಮೂಲಕ ಈ ಲೋಕಕ್ಕೆ ಮಂಗಳ ಆಗಲಿ ಅಂತ ಹೇಳುವ. ಭದ್ರಂ ಶುಭಂ ಮಂಗಳಂ. ಇಲ್ಲಿಯ ತನಕ ಯಕ್ಷಶ್ರೀ ಹವ್ಯಾಸಿ ಬಳಗದಿಂದ ಶರಸೇತು ಬಂಧನ ಎನ್ನುವ ತಾಳಮದ್ದಲೆಯನ್ನು ವೀಕ್ಷಿಸಿದ್ದೀರಿ. ಈ ತಾಳಮದ್ದಲೆಯಲ್ಲಿ ಭಾಗವತರಾಗಿ ರಮೇಶ್ ಭಟ್ ಪುತ್ತೂರು, ಚಂಡೆ ಹಾಗೂ ಮೃದಂಗದಲ್ಲಿ PG ಜಗನ್ನಿವಾಸರಾವ್ ಹಾಗೂ ಡಾಕ್ಟರ್ ಶ್ರೀಪ್ರಕಾಶ್ ಬಂಗಾರಡ್ಕ, ಮುಮ್ಮೇಳಿನ ಅರ್ಥಧಾರಿಗಳಾಗಿ ಆಂಜನೇಯನಾಗಿ ವೀಣಾ ನಾಗೇಶ್ ತಂತ್ರಿ, ಅರ್ಜುನನಾಗಿ ಆಶಲತಾ ಕಲ್ಲೂರಾಯ ಹಾಗೂ ವೃದ್ಧ ವಿಪ್ರರಾಗಿ ವೀಣಾ ನಿಡ್ವಣ್ಣನವರು ಸಹಕರಿಸಿದ್ದಾರೆ. ಇವರಿಗೆ ಟೈಲರ್ಸ್ ಅಸೋಸಿಯೇಷನ್ನ ಶ್ರೀಮತಿ ವಿಜಯಲಕ್ಷ್ಮಿ, ಶ್ರೀಮತಿ ಗುಲಾಬಿ, ಶ್ರೀಮತಿ ಯಶೋಧ ಹಾಗೂ ಶ್ರೀಮತಿ ಹುಮಾ ಎಂಬವರು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಹಾಗೆ ಯಕ್ಷಗಾನ ತಾಳಮದ್ದಲೆಯಲ್ಲಿ ಸಹಕರಿಸಿದಂಥ ಎಲ್ಲ ಕಲಾವಿದರಿಗೂ ಶಾರದೋತ್ಸವದ ಸಮಿತಿಯ ಪರವಾಗಿ ಹಾಗೂ ಶಾರದಾ ಭಜನಾ ಮಂದಿರದ ಆಡಳಿತ ಮಂಡಳಿಯ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸುತ್ತಾ ತಾಯಿ ಶಾರದೆ ಅವರಿಗೆ ಅನುಗ್ರಹವನ್ನು ಅನುಗ್ರಹಿಸಲಿ ಅಂತ ಪ್ರಾರ್ಥನೆಯನ್ನು ಮಾಡಿಕೊಳ್ಳುತ್ತಿದ್ದೇವೆ. ಹಾಗೆ ಇದೇ ವೇದಿಕೆಯಲ್ಲಿ ನಾಳೆಯ ದಿನ ವಿದುಷಿ ಡಾಕ್ಟರ್ ಸುಚಿತ್ರಾ ಒಳ್ಳ ಶಿಷ್ಯರಿಂದ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಹಾಗೂ 6ರಿಂದ 7:30ರವರೆಗೆ ಪ್ರಕಾಶ್ ಆಚಾರ್ಯ ಕೊಂಟಾರು, ಲಿಂಗಪ್ಪಗೌಡ ಕಡೆಂಗ ಬಳಗದವರಿಂದ ಭಕ್ತಿಭಾವ ಸಂಗಮ ಕಾರ್ಯಕ್ರಮಗಳು ನಡೆಯಲಿದೆ.
ಎಲ್ಲ ಕಲಾಭಿಮಾನಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪ್ರೋತ್ಸಾಹಿಸಬೇಕಾಗಿ ನಿಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಹರಿ ಓಂ. ಯಕ್ಷಶ್ರೀ ಹವ್ಯಾಸಿ ಬಳಗ ತಂಡದವರಾದ ನಮಗೆ ಇಲ್ಲಿ ಈ ಶಾರದಾ ಮಹೋತ್ಸವದ ಸಂದರ್ಭದಲ್ಲಿ ತಾಳಮದ್ದಳೆಯನ್ನು ಮಾಡುವುದಕ್ಕೆ ಅನುಕೂಲ ಮಾಡಿಕೊಟ್ಟಂತಹ ಸಮಿತಿಯ ಅಧಿಕಾರಿ ವರ್ಗದವರಿಗೂ ಸರ್ವ ಸದಸ್ಯರಿಗೂ ಎಲ್ಲರಿಗೂ ತಂಡದ ಪರವಾಗಿ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇವೆ. ಹಾಗೆ ಭಕ್ತಾದಿಗಳಾಗಿ ಬಂದು ಕಲಾಪ್ರೇಮಿಗಳಾಗಿ ಇಲ್ಲಿ ಇದ್ದು ನಮ್ಮ ಈ ತಾಳಮದ್ದಳೆಯನ್ನು ಸವಿದ ನಿಮಗೆಲ್ಲರಿಗೂ ಕೂಡ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇವೆ. ಈಗ ಭಜನಾ ಮಂದಿರದಲ್ಲಿ ವಜ್ರಮಾತಾ ಮಹಿಳಾ ಭಜನಾ ಮಂಡಳಿ ಪುತ್ತೂರಿಯಿಂದ ಭಜನಾ ಕಾರ್ಯಕ್ರಮಗಳು ನಡೆಯಲಿಕ್ಕಿದೆ. ತಾವೆಲ್ಲ ಭಕ್ತ ಬಾಂಧವರು ಈ ಕಾರ್ಯಕ್ರಮವನ್ನು ವೀಕ್ಷಿಸಬೇಕು. ಹಾಗೂ ಮಹಾಪೂಜೆಯ ನಂತರ ಅನ್ನ ಸಂತರ್ಪಣೆ ಇದೆ. ಎಲ್ಲ ಭಕ್ತಾಭಿಮಾನಿಗಳು ಭಾಗವಹಿಸಬೇಕಾಗಿ ನಿಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಸರ್ವಮಂಗಲ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ